ಬಂಗೇರ ಆಸ್ತ್ರಾ ಗ್ರೂಪ್ ಪ್ರೆಸೆಂಟ್ಸ್ ಸುದ್ದಿಗೊಂದು ಗುದ್ದು ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಪವರ್ಡ್ ಬೈ ಮುಕುಂದ್ ಎಂಜಿಎಂ ರಿಯಾಲಿಟಿ, ಸಹ ಪ್ರಾಯೋಜಕರಾಗಿ ಬಿಡಿಜಿ ಎಂಟರ್ಪ್ರೈಸಸ್, ಮಾಸ್ಟರ್ ಪ್ಲಾನರಿ ಗ್ರೂಪ್ಸ್. ಇವತ್ತಿನ ಸುದ್ದಿಗೊಂದು ಗುದ್ದುವಿನ ವಿಚಾರ, ಗಲ್ಲಿ ಗಲ್ಲಿಗಳಲ್ಲಿ ಬಗೆ ಬಗೆ ಗಣೇಶ. ಗಣೇಶನು ವಿಘ್ನ ವಿನಾಶಕನೆಂದು ಕರೆಯಲ್ಪಡುವ ದೇವರು. ಆತನ ಆರಾಧನೆಯಿಂದ ಅಡೆತಡೆಗಳು ದೂರವಾಗಿ ಬುದ್ಧಿವಂತಿಕೆ ಮತ್ತು ಸಮೃದ್ಧಿ ದೊರೆಯುತ್ತದೆ ಎಂಬ ನಂಬಿಕೆ ಇದೆ. ಈ ಹಬ್ಬವು ಸಮುದಾಯವನ್ನ ಒಗ್ಗೂಡಿಸುವ, ಭಕ್ತಿಯಿಂದ ಆಚರಿಸುವ ಒಂದು ವಿಶೇಷ ಹಬ್ಬ. ಇದರ ಬಗ್ಗೆ ಒಂದು ವರದಿ ಇದೆ. ಗಣೇಶ ಹಬ್ಬ ನಮ್ಮ ದೇಶದ ದೊಡ್ಡ ಹಬ್ಬಗಳಲ್ಲಿ ಒಂದು. ಜಾತಿ, ಮತ, ಪಂಥ, ಭಾಷೆಗಳ ಹಂಗಿಲ್ಲದೆ ಎಲ್ಲರನ್ನ ಬೇಸೆಯುತ್ತಿರುವ ಈ ಹಬ್ಬ ನಿಜವಾಗಿಯೂ ರಾಷ್ಟ್ರೀಯ ಹಬ್ಬವೇ ಸರಿ. ನಮ್ಮ ಕಾಲದ ಹಲವು ಸಮಸ್ಯೆಗಳಿಗೆ ಸುಲಭ ಪರಿಹಾರಗಳನ್ನು ಗಣಪತಿಯ ತತ್ವಗಳಲ್ಲಿ ಕಾಣಬಹುದು. ವಿದ್ಯಾರ್ಥಿಗಳಿಗೆ ಅವನು ವಿದ್ಯಾ ಗಣಪತಿಯಾಗಿ, ವಿದ್ಯೆ ಬುದ್ಧಿಗಳ ಒಡೆಯನಾಗಿ ಒದಗುತ್ತಾನೆ. ವಿನಯವನ್ನ ಮರೆತು ಅಹಂಕಾರದ ಪೀಠದಲ್ಲಿ ಕುಳಿತಿರುವ ಇಂದಿನ ಜನಾಂಗಕ್ಕೆ ಅವನು ಅರಿವಿನ ಅಂಕುಶವಾಗಬಲ್ಲ. ಸುರಿಯುವ ಮಳೆಯ ನಡುವೆಯೇ ಗಣೇಶೋತ್ಸವದ ಸಂಭ್ರಮ ಕರಾವಳಿ ಸೇರಿದಂತೆ ದೇಶದೆಲ್ಲೆಡೆ ಮನೆ ಮಾಡಿದೆ. ಚೌತಿ ಹಬ್ಬದ ಆಚರಣೆಗೆ ನಿನ್ನೆಯಿಂದಲೇ ಸಕಲ ಸಿದ್ಧತೆಗಳನ್ನು ತುಳುವರು ಮಾಡಿಕೊಂಡಿದ್ರು. ಕೆಲವರು ಮನೆಗಳಲ್ಲಿ ಗಣೇಶ ವಿಗ್ರಹವನ್ನ ತಂದು ಪೂಜಿಸಿದ್ರೆ, ನಗರದ ವಿವಿಧೆಡೆ ಗ್ರಾಮಗಳಲ್ಲಿ ಅಲ್ಲಲ್ಲಿ ಗಣೇಶ ವಿಗ್ರಹವನ್ನ ಪೂಜಿಸ್ತಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 398 ಕಡೆಗಳಲ್ಲಿ ಗಣೇಶೋತ್ಸವವನ್ನ ಆಚರಿಸಿದ್ರೆ, ಉಡುಪಿ ಜಿಲ್ಲೆಯಲ್ಲಿ 486 ಕಡೆ ಸಾರ್ವಜನಿಕ ಗಣೇಶೋತ್ಸವವನ್ನ ಆಚರಣೆ ಮಾಡಲಾಗ್ತಿದೆ. ಗಣೇಶ ಚತುರ್ಥಿಯನ್ನ ತುಳುನಾಡಿನ ಜನರು ಚೌತಿ ಹಬ್ಬ ಎಂದು ಸಂಭ್ರಮದಿಂದ ಆಚರಿಸ್ತಾರೆ. ಇದು ತುಳುನಾಡಿನ ಪ್ರದೇಶದ ಜನತೆಗೂ ಗಣಪತಿ ದೇವರಿಗೂ ಪ್ರೀತಿಯ ಕೊಂಡಿಯಾಗಿದೆ. ಇದು ಊರಿನ ಎಲ್ಲ ದೈವ ದೇವಸ್ಥಾನಕ್ಕೆ ಸಲ್ಲುವ ಪರ್ವ. ಈ ಸಂದರ್ಭದಲ್ಲಿ ಈ ಪ್ರದೇಶದ ವಿಶಿಷ್ಟವಾದ ಸಂಪ್ರದಾಯವೆಂದರೆ, ಚೌತಿ ಆಚರಣೆಯಲ್ಲಿ ಗಣೇಶನನ್ನ ಸಂಕೇತಿಸಲು ಯಾವುದೇ ಕೃತಕ ರಾಸಾಯನಿಕ ಮೂರ್ತಿಯನ್ನಿಡದೆ ಕಬ್ಬನ್ನು ಬಳಸಿ ಅದನ್ನೇ ದೇವರು ಎಂದು ಪ್ರತಿನಿಧಿಸುವುದು. ತುಳುನಾಡು ಪ್ರದೇಶದ ಹಲವಾರು ಪದ್ಧತಿಗಳಂತೆ ಇದು ಕೂಡ ಕೃಷಿ ಪದ್ಧತಿಗಳಿಗೆ ಬಲವಾದ ಸಂಬಂಧವನ್ನು ಹೊಂದಿದೆ ಮತ್ತು ಪ್ರಕೃತಿ ಮಾತೆಯ ಗೌರವಕ್ಕೆ ಕಾರಣವಾಗಿದೆ. ಈ ಎಲ್ಲ ಆಚರಣೆಗಳನ್ನು ಜೈವಿಕ ವಿಘಟನೆಯ ವಸ್ತುಗಳೊಂದಿಗೆ ನಡೆಸಲಾಗುತ್ತಿದೆ. ಇದರಿಂದ ಸಾಮಾನ್ಯವಾಗಿ ಸುತ್ತಮುತ್ತಲಿನ ಪರಿಸರಕ್ಕೆ ಯಾವುದೇ ಹಾನಿಯಾಗುವುದಿಲ್ಲ. 19ನೇ ಶತಮಾನದ ಅಂತ್ಯದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರ ಲೋಕಮಾನ್ಯ ತಿಲಕರು ಮಹಾರಾಷ್ಟ್ರದಲ್ಲಿ ದೊಡ್ಡ ಸಾರ್ವಜನಿಕ ಆಚರಣೆಗಳನ್ನು ಪ್ರೋತ್ಸಾಹಿಸಿದಾಗ ಗಣೇಶ ಚತುರ್ಥಿಯು ತನ್ನ ಪ್ರಸ್ತುತ ಸಮುದಾಯ ಕೇಂದ್ರಿತ ಸ್ವರೂಪವನ್ನು ಪಡೆದುಕೊಂಡಿತು. ಈ ಕ್ರಮವು ವಸಾಹತುಶಾಹಿ ಆಳ್ವಿಕೆಯ ವಿರುದ್ಧ ಜನರನ್ನ ಒಗ್ಗೂಡಿಸಿತು ಮತ್ತು ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮವಾಗಿ ಹಬ್ಬದ ಮಹತ್ವವನ್ನೇ ಸ್ಥಾಪಿಸಿತು. ಇಂದು ಗಣೇಶ ಚತುರ್ಥಿಯನ್ನ ಸಾರ್ವಜನಿಕ ಮೆರವಣಿಗೆಗಳು, ಕಲೆ, ಭಕ್ತಿ, ಸಂಗೀತ ಮತ್ತು ಸಮುದಾಯ ಸೇವೆಯಿಂದ ಗುರುತಿಸಲಾಗುತ್ತಿದೆ. ವಿಶೇಷವಾಗಿ ಮಹಾರಾಷ್ಟ್ರ, ಕರ್ನಾಟಕ, ಆಂಧ್ರಪ್ರದೇಶ ಮತ್ತು ತಮಿಳುನಾಡು ರಾಜ್ಯಗಳಲ್ಲಿ ವಿಶಿಷ್ಟ ರೀತಿಯಲ್ಲಿ ಆಚರಿಸುತ್ತಾರೆ. ಗಣೇಶನು ವಿಘ್ನ ವಿನಾಶಕನೆಂದು ಕರೆಯಲ್ಪಡುವ ದೇವರು. ಆತನ ಆರಾಧನೆಯಿಂದ ಅಡೆತಡೆಗಳು ದೂರವಾಗಿ ಬುದ್ಧಿವಂತಿಕೆ ಮತ್ತು ಸಮೃದ್ಧಿ ದೊರೆಯುತ್ತದೆ ಎಂಬ ನಂಬಿಕೆ ಇದೆ. ಈ ಹಬ್ಬವು ಸಮುದಾಯವನ್ನ ಒಗ್ಗೂಡಿಸುವ, ಭಕ್ತಿಯಿಂದ ಆಚರಿಸುವ ಒಂದು ವಿಶೇಷ ಹಬ್ಬವಾಗಿದೆ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಮಂಗಳೂರು. ಇದರ ಬಗ್ಗೆ ಮಾತನಾಡೋದಕ್ಕೆ ಹಿರಿಯ ಪತ್ರಕರ್ತರಾದಂತಹ ಮೋಹನ್ ಬೋಳಂಗಿ ಸರ್ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ.
ದೇಶದೆಲ್ಲೆಡೆ ಇವಾಗ ಗಣೇಶೋತ್ಸವದ ಸಂಭ್ರಮ ಆಗ್ತಾ ಇದೆ ಸರ್. ಈ ಒಂದು ಆಚರಣೆ ಹೇಗೆ ಸ್ಟಾರ್ಟ್ ಆಯ್ತು ಅಂತ? ನೋಡಿ, ವಿಘ್ನ ವಿನಾಶಕ ಅಂತ ಹೇಳ್ತಾರೆ. ಹೌದು. ಆತನನ್ನು ಮುಂದಿಟ್ಟುಕೊಂಡೇ ನೀವು ಬೇರೆ ಯಾವುದೇ ಕಾರ್ಯಕ್ರಮ ಮಾಡಬೇಕು. ಹೌದು. ಗಣಪತಿ ಇಡದೆ ನೀವು ಕಾರ್ಯಕ್ರಮವನ್ನು ಆರಂಭಿಸುವ ಹಾಗಿಲ್ಲ. ಹೌದು. ಮನೆಯಲ್ಲಿ ಆಗಲಿ, ದೇವಸ್ಥಾನದಾಗಲಿ, ಬೇರೆ ಎಲ್ಲೂ ಆಗಲಿ, ಯಾವುದೇ ಗಣಪತಿಯನ್ನು ಸುರಿಗೆ ಅದಕ್ಕೆ ಅವನಿಗೆ ಪ್ರಥಮ ಮಂದಿತೆ ಅಂತ ಹೇಳ್ತೇವೆ ನಾವು. ಸುರಿಗೆ ಗಣಪತಿಯನ್ನು ಸಂಪನ್ನಗೊಳಿಸಬೇಕು, ಅವನ ಆಶೀರ್ವಾದವನ್ನು ಬೇಡಬೇಕು. ಯಾವುದೇ ಕಾರ್ಯಕ್ರಮಗಳು ವಿಘ್ನ ಇಲ್ಲದೆ ನಡಿಬೇಕಾದ್ರೆ ವಿಘ್ನ ವಿನಾಶಕನನ್ನ ಸುರಿಗೆ ಪೂಜೆ ಮಾಡಬೇಕು. ಅದಕ್ಕೆ ಅವನು ಪ್ರಥಮ ಬಂದಿದೆ. ನಿಮಗೆ 1 ಕಿಲೋ ಅಕ್ಕಿ ಮತ್ತು 1 ತೆಂಗಿನಕಾಯಿ ಅದನ್ನಿಟ್ಟೆ ನಮಸ್ಕಾರ ಮಾಡಿದರೆ ಅದು ನಾವು ಗಣಪತಿಗೆ ನಮಸ್ಕಾರ ಮಾಡಿದ್ದೇವೆ. ಗಣಹೋಮ ಮಾಡೋದು ಬೇರೆ ಬೇರೆ ಮಾಡೋದು ಬೇರೆ. ಆ ರೀತಿಯಾಗಿ ಮನೆಯಲ್ಲೂ ಆರಾಧನೆಗೊಳ್ಳುವಂತ ದೇವ. ಯಾಕಂತ ಹೇಳಿದ್ರೆ ವಿನಾಯಕನ ಆಶೀರ್ವಾದ ಇದ್ದರೆ ಯಾವುದೇ ರೀತಿಯ ಕಷ್ಟ ಕೋಟಲೆಗಳು ಬರುವುದಿಲ್ಲ ಎನ್ನುವಂತ ನಂಬಿಕೆ. ಆದ್ರಿಂದಾಗಿ ವಿನಾಯಕನಿಗೆ ಅಗ್ರ ಪೂಜೆ. ಎಲ್ಲ ಸಾವಿರಾರು ಕೋಟಿ ದೇವತೆಗಳ ಪೈಕಿ ಅಗ್ರ ಪೂಜೆ ಗಣಪತಿ. ಅದರಿಂದಾಗಿ ಗಣಪತಿಯ ಆರಾಧನೆ, ಗಣಪತಿಯ ಪೂಜೆ ಎಲ್ಲವೂ ವಿಶೇಷ. ಮತ್ತೊಂದು ಗಣಪತಿಗೆ ಮತ್ತೊಂದು ಇದಿದೆ, ಹೊಟ್ಟೆ ಬಾಕ ಅಂತ ಬೇಕಾದಷ್ಟು ತಿಂತಾನೆ, ಬೇಕಾದಷ್ಟು ಕೊಡಬೇಕು, ಈ ರೀತಿಯಾಗೆಲ್ಲ ಇದೆ. ಆದ್ದರಿಂದಾಗಿ ಅವರು ಜನರಿಗೆ ಹೆಚ್ಚು ಪ್ರಿಯನಾಗೋರು. ಹೆಚ್ಚು ಪ್ರಿಯ ಆಗುವುದು ಅದಕ್ಕೆ. ಅವನ ಕಾರಣಕ್ಕೆ ಇರಲಿ, ಅವರ ಭಕ್ತಿ ಇರಲಿ, ಬರೆಲ್ಲ ಇರಲಿ, ಹೆಚ್ಚು ಪ್ರಿಯ ಆಗುವುದು ಆ ಕಾರಣ. ಆ ರೂಪ ಸಹ ಹಾಗೆ ನಿಮ್ಮನ್ನು ಆಕರ್ಷಣೆಗೆ ಒಳಪಡಿಸ್ತದೆ. ಅದರಿಂದಾಗಿ ಗಣಪತಿಗೆ ಅಗ್ರ ಪೂಜೆ ಸಲ್ತದೆ. ಅಂತಹ ಗಣಪತಿಯ ಜನ್ಮ ನಕ್ಷತ್ರದ ಸಂದರ್ಭದಲ್ಲಿ ಚೌತಿಯನ್ನು ಆಚರಿಸಲಾಗ್ತಾ ಇದೆ. ಈ ಚೌತಿ ಅಂದ್ರೆ ನಮ್ಮ ಹಿಂದೂ ಬಾಂಧವರಿಗೆ ಒಂದು ಒಳ್ಳೆಯ ಮುಹೂರ್ತದ ದಿನ. ನೀವು ಚೌತಿ ಯಾವ ದಿವಸವೋ ಬರಲಿ, ಮುಹೂರ್ತ ನೋಡ್ಲಿಕ್ಕಿಲ್ಲ, ಅವತ್ತು ಚೌತಿ. ಆಯ್ತಾ? ಆ ಚೌತಿ ದಿವಸ ನಾವು ಸಾಮಾನ್ಯವಾಗಿ ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಮನೆ ತುಂಬಿಸುವುದು ಅಂತ ಇರ್ತದೆ. ಎಲ್ಲ ರೀತಿಯ ತರಕಾರಿ ವಸ್ತುಗಳನ್ನು, ವಸ್ತುಗಳನ್ನು, ಭತ್ತದ ತೆನೆಯನ್ನು ಮನೆಯೊಳಗೆ ಕೊಂಡೋಗುವಂಥದ್ದು, ಇದು ಕುರಲ್ ಅಂತ ಹೇಳ್ತೇವಲ್ಲ, ಆ ರೀತಿ ಮಾಡೋದು ಚೌತಿಗೆ ಪ್ರಾಧಾನ್ಯ ಜಾಸ್ತಿ. ಆ ಸಂದರ್ಭದಲ್ಲಿ ಎಲ್ಲರೂ ಸೇರ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಅಂತ ಹೇಳಿ ದೀಪಾವಳಿಗೂ ಮಾಡ್ತಾರೆ, ನವರಾತ್ರಿಗೂ ಮಾಡ್ತಾರೆ, ಅದು ಬೇರೆ ಪ್ರಶ್ನೆ. ಆದ್ರೆ ಚೌತಿಯ ದಿವಸ ಮನೆ ತುಂಬಿಸಿಕೊಳ್ಳುವುದು. ಯಾಕಂದ್ರೆ ಗಣಪತಿಯನ್ನೇ ನಾವು ಮನೆಯೊಳಗೆ ಆಹ್ವಾನಿಸಿದ ಹಾಗೆ ರೀತಿ. ಅದರಿಂದಾಗಿ ಇಂತಹ ಗಣಪತಿ ಪೂಜೆ ಇಡೀ ದೇಶದ ಆದ್ಯಂತ ನಡೀತಾ ಇತ್ತು. ಮನೆಯಲ್ಲಿ ಪೂಜೆ ಮಾಡುವಂತ ದೇವರು, ಅತ್ಯಂತ ಪ್ರೀತಿಯ ದೇವರು. ಅದರಿಂದ ಮನೆಯಲ್ಲಿ ಪೂಜೆ ಮಾಡ್ತಾರೆ. ಈಗ ನಮ್ಮಲ್ಲಿ ಇಲ್ಲಿ ಸಾರ್ವಜನಿಕ ಗಣೇಶೋತ್ಸವಗಳು ಎಷ್ಟು ಇದೆಯೋ ಅದಕ್ಕಿಂತ 3 ಪಟ್ಟು ಮನೆಯಲ್ಲಿ ಪೂಜೆ ಮಾಡುವ ಕ್ರಮ ಇದೆ. ಆದ್ರೆ ಬೇರೆ ಬೇರೆ ಕಡೆ, ಉತ್ತರ ಕರ್ನಾಟಕ ಆ ಕಡೆಯಲ್ಲೆಲ್ಲ ಸಾರ್ವಜನಿಕ ಗಣೇಶೋತ್ಸವಗಳು ಕಡಿಮೆ, ಮನೆಯ ಗಣೇಶೋತ್ಸವಗಳು ಜಾಸ್ತಿ. ಬೆಂಗಳೂರಲ್ಲೂ ಅಷ್ಟೇ ಮನೆ ಗಣೇಶೋತ್ಸವಗಳು ಜಾಸ್ತಿ. ನಮ್ಮಲ್ಲಿ ನಾವು ಏನು ಧಾರ್ಮಿಕ ಚೌಕಟ್ಟಿನೊಳಗೆ ಆ ಪೂಜೆ ಪುನಸ್ಕಾರಗಳನ್ನ ಮಾಡ್ತೇವ. ಉತ್ತರ ಕರ್ನಾಟಕ, ಬೆಂಗಳೂರು ಈ ಭಾಗದಲ್ಲೆಲ್ಲ ಆ ಧಾರ್ಮಿಕ ಚೌಕಟ್ಟಿನೊಳಗೆ ಮಾಡೋದಿಲ್ಲ. ಯಾಕಂದ್ರೆ ನಮ್ಮ ಗಣಪ ನಮಗೆ ನಾವು ಹೇಗೆ ಪೂಜೆ ಮಾಡಿದ್ರು ಗಣಪನಿಗೆ ಸಲ್ತದೆ ಅಂತ. ಗಣಪನೂ ಸಹ ಅಷ್ಟೇ, ನೀವು ಎಷ್ಟು ಪ್ರೀತಿಯಿಂದ ಏನು ಕೊಟ್ಟರು ನಂಗೆ ಸಾಕು ಎನ್ನುವಂತ ಮನೋಸ್ಥಿತಿಯಲ್ಲಿರುವಂತ ದೇವರು. ಆದ್ರಿಂದಾಗಿ ಚೌತಿಯ ಗಣಪನಿಗೆ ಒಂದು ಅಗ್ರ ಪೂಜೆ ಸಲ್ಲುವಂಥದ್ದು. ಅದರ ನಂತರ ಈಗ ದೇಶಾದ್ಯಂತ ಆ ಗಣಪತಿಯ ಆಚರಣೆ, ವಿಸರ್ಜನೆ ಇದು ಎಲ್ಲವೂ ಈಗ ವೈಭವೋಪೇತವಾಗಿ ನಡೀತದೆ. ಮುಂಬೈಯ GSB ಮಹಾಮಂಡಲದ ಗಣಪತಿ, ಅದರ ಪೆಂಡಲಿಗೆ ನೀವು 800 ಕೋಟಿ ರೂಪಾಯಿ ಅಷ್ಟು ಇನ್ಶೂರೆನ್ಸ್ ಮಾಡುವಂತ ಅನಿವಾರ್ಯತೆ ಇದೆ. ಯಾಕಂದ್ರೆ ಅಷ್ಟು ಬಂಗಾರದ ಆಭರಣಗಳಿವೆ. ಎಲ್ಲವೂ ಆ ಗಣಪತಿಗೆ ಕಾಣಿಕೆಯಾಗಿ ಬಂದಂಥದ್ದು. ಲಾಲ್ಬಾಗ್ ಚಾಚಾ ಅಂತ ಹೇಳಿ ಆ ರೀತಿ ಸರ್ 1.5 ತಿಂಗಳು ಏನೋ ಗಣಪತಿಯನ್ನು ಆರಾಧನೆ ಮಾಡ್ತಾರೆ. ಈಗ ಎಲ್ಲಿ ಆದ್ರೆ ನಮ್ಗೆ ಏನು 1 ದಿವಸ, 3 ದಿವಸ, 5 ದಿವಸ, 7 ದಿವಸ
ಮ್ಯಾಕ್ಸಿಮಮ್ ಅಂದರೆ ಇಲ್ಲಿ 7 ದಿವಸ ಮೈದಾನ ಗಣಪತಿಯನ್ನು ಇಡ್ತಾರೆ. ಇಲ್ಲದ್ರೆ 1 ದಿವಸದಲ್ಲಿ ವಿಸರ್ಜನೆ ಆಗುತ್ತೆ. ಈಗ ಏನಾಗ್ತದೆ ಅಂತಂದರೆ ಅಲ್ಲಲ್ಲಿ ಸಾರ್ವಜನಿಕ ಗಣೇಶೋತ್ಸವಗಳು ಇರೋದರಿಂದ ಪೊಲೀಸ್ ಬಂದೋಬಸ್ತಿಗೆ ಕಷ್ಟ ಆಗ್ತದೆ ಅಂತ ಹೇಳಿ 2ನೇ ದಿವಸಕ್ಕೆ, 3ನೇ ದಿವಸಕ್ಕೆ, 4ನೇ ದಿವಸಕ್ಕೆ ಈ ರೀತಿಯಾಗಿ ಗಣೇಶನನ್ನು ಎಬ್ಬಿಸುವ ಕ್ರಮವು ಬಂದಿದೆ. ಯಾಕಂದರೆ ಒಮ್ಮೆಲೆ ರಶ್ ಆಗುತ್ತೆ. ಒಂದು 10 ಗಣಪತಿ ಮೆರವಣಿಗೆಗಳು ಒಂದೇ ರೋಡಲ್ಲಿ ಹೋಗುವಂಥ ಸಂದರ್ಭದಲ್ಲಿ ತುಂಬ ರಶ್ ಆಗುತ್ತೆ. ಆ ಕಾರಣಕ್ಕಾಗಿ ಆ ರೀತಿಯಾಗಿ ಮಾಡ್ಕೊಂಡಿದ್ದಾರೆ. ಒಟ್ಟಾರೆಯಾಗಿ ಗಣೇಶನ ಯಾವುದೇ ಆಚರಣೆಗಳು ವಿಘ್ನ ಇಲ್ಲದೆ ನಡೀಬೇಕು ಎನ್ನುವುದು ಜನರ ಆಶಯ, ಭಕ್ತರ ಆಶಯ ಹೋದೆ. ಯಾವುದೇ ವಿಘ್ನ ಇರಬಾರ್ದು ಅಂತೇಳಿ ಸಾಮಾನ್ಯವಾಗಿ ನಮಗೆ ಅಂಥ ವಿಘ್ನಗಳು ಇಲ್ಲಿ ಕರಾವಳಿಯಲ್ಲಿ ಇಷ್ಟರವರೆಗೆ ಕಂಡು ಬಂದಂತಿಲ್ಲ. ಯಾವುದೇ ವಿವಾದ ಇಲ್ಲ. ಯಾಕಂದ್ರೆ ಇಲ್ಲಿ ಮಂಗಳೂರಿನ ಮಣ್ಣಗುಡ್ಡೆಯಲ್ಲಿರುವ ಸಂಗನಿಕೇತನದ ಗಣಪತಿ ಅತ್ಯಂತ ಹಿರಿಯ ಗಣಪತಿ. 83 ವರ್ಷ 86 ವರ್ಷ ಆಯಿತು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಧಾನ ಕಾರ್ಯಾಲಯದಲ್ಲಿ ಗಣಪತಿಯ ಆಚರಣೆ ಆರಂಭವಾದ. ಅದಕ್ಕಿಂತಲೂ ಹಿಂದೆ ನಮ್ಮಲ್ಲಿ ಇತಿಹಾಸ ಇರುವುದು ಅಂತಂದರೆ 30ರ ದಶಕದಲ್ಲಿ ಮಹಾರಾಷ್ಟ್ರದಲ್ಲಿ ಗಣಪತಿಯ ಆರಾಧನೆ ಸ್ಟಾರ್ಟ್ ಮಾಡಿದ್ದು ಸಾರ್ವಜನಿಕವಾಗಿ ಮೊತ್ತ ಮೊದಲನೇ. ಯಾಕಂದ್ರೆ ಅಲ್ಲಿವರೆಗೆ ಗಣಪತಿ ಮನೆಯೊಳಗಿತ್ತು, ಸಾರ್ವಜನಿಕವಾಗಿ ಇರಲಿಲ್ಲ. ಬಾಲಗಂಗಾಧರ ತಿಲಕ್ ಅವರು ಈ ಗಣಪತಿಯ ಪ್ರಭಾವವನ್ನು ಸೂಕ್ಷ್ಮವಾಗಿ ಮನಗಂಡು ಇದನ್ನು ಸಾರ್ವಜನಿಕವಾಗಿ ಆರಾಧನೆ ಮಾಡಿದರೆ ಹೆಚ್ಚೆಚ್ಚು ಜನರನ್ನು ಆಧ್ಯಾತ್ಮಿಕದ ಕಡೆಗೆ ಎಳಿಲಿಕ್ಕಾಗ್ತದೆ, ಅವರನ್ನು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಲು ಪ್ರೇರೇಪಿಸಿದಾಗ ಆಗುತ್ತದೆ ಎನ್ನುವ ಕಾರಣಕ್ಕಾಗಿ ಇದನ್ನು ಸಾರ್ವಜನಿಕಗೊಳಿಸಿದರು. ಆದ್ದರಿಂದ ಸಾರ್ವಜನಿಕ ಗಣೇಶೋತ್ಸವದ ಪಿತಾಮಹ ಯಾರು ಅಂತ ಕೇಳಿದ್ರೆ ಬಾಲಗಂಗಾಧರ ತಿಲಕ್ ಅವರು. ಅದರ ನಂತರವೇ ಹೆಚ್ಚೆಚ್ಚು ಜನರು ಆ ಸ್ವಾತಂತ್ರ್ಯದ ಚಳವಳಿಯಲ್ಲಿ ಭಾಗವಹಿಸಿದರು, ಸಾಮಾನ್ಯ ಜನರು ಭಾಗವಹಿಸಿದರು. ಇಲ್ಲ ಅಲ್ಲಿಯವರೆಗೆ ಚಳವಳಿಯಲ್ಲಿ ಯಾರೆಲ್ಲ ಇದ್ರು ಅಂತ ಹೇಳಿದ್ರೆ ನಿಮಗೆ ಆ ಕಾಲದಲ್ಲಿ ಬ್ರಿಟಿಷರಿಂದ ಯಾರಿಗೆಲ್ಲ ತೊಂದರೆ ಆಗಿದೆ ಅಂತವರು ಮಾತ್ರ ಚಳವಳಿಲಿದ್ದ. ಯಾರಿಗೆ ತೊಂದರೆ ಆಗಿತ್ತು? ಆ ಕಾಲದಲ್ಲಿ ಜಮೀನ್ದಾರಿಗೆ ತೊಂದರೆ ಆಗಿತ್ತು, ಶ್ರೀಮಂತರಿಗೆ ತೊಂದರೆ ಆಗಿತ್ತು, ವಿವಿಧ ವ್ಯಾಪಾರಸ್ಥರಿಗೆ ತೊಂದರೆ ಆಗಿತ್ತು, ಹೊರತು ಸಾರ್ವಜನಿಕರಿಗೆ ತೊಂದರೆ ಆಗಿರಲಿಲ್ಲ. 10% ಮಂದಿಗೆ ಮಾತ್ರ ತೊಂದರೆ ಆಗಿತ್ತು, 90% ಮಂದಿಗೆ ತೊಂದರೆ ಆಗಲಿಲ್ಲ. ಕೆಲವೊಂದಕ್ಕೆ ರಿಸ್ಟ್ರಿಕ್ಷನ್ಗಳಿತ್ತು, ಅದಕ್ಕೆ ಜನರು ಹೊಂದಿಕೊಂಡು ಹೋಗಿದ್ರು. ಅದರಿಂದಾಗಿ ಆ 10% ಜನರೊಂದಿಗೆ ಈ 90% ಜನರನ್ನೂ ಸೇರಿಸಬೇಕು ಅನ್ನುವಂಥ ಇಚ್ಛೆಯಿಂದ, ಇಲ್ಲಂದ್ರೆ ಇಲ್ಲಿಂದ ಬ್ರಿಟಿಷರನ್ನು ಓಡಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವ ಕಾರಣಕ್ಕಾಗಿ ಈ ಚೌತಿಯನ್ನು ಸಾರ್ವಜನಿಕ ಗಣೇಶೋತ್ಸವ ಅಂತ ಮಾಡಿ ಬಾಲಗಂಗಾಧರನಾಥ ಅದಕ್ಕೊಂದು ಶಕ್ತಿ ತುಂಬಿದ್ರು. ಅದು ಈಗ ಇಡೀ ದೇಶದಲ್ಲಿ ಹರಡಿಕೊಂಡು ಹೋಗಿದೆ. ಯಾಕಂತೇಳಿ ಆ ಕಾಲದಲ್ಲಿ ಮನೆಯಲ್ಲಿ ಪೂಜೆ ಪುನಸ್ಕಾರ ಮಾಡ್ತಾ ಇದ್ರು. ಸಾರ್ವಜನಿಕವಾಗಿ ಬಂದಾಗ ಯಾರ ಮನೆಗೆ ಒಬ್ಬರಿಗೆ ಹೋಗ್ಲಿಕ್ಕೆ ಸಾಧ್ಯ ಆಗುದಿಲ್ಲ, ಅವ ಸಾರ್ವಜನಿಕ ಗಣೇಶೋತ್ಸವಕ್ಕೆ ಬರ್ತಾನೆ, ಅವನು ಆ ಧಾರ್ಮಿಕ ಆಚರಣೆಯಲ್ಲಿ ಪಾಲ್ಗೊಳ್ತಾನೆ. ಅದೇ ಮಡಿ ಮೈಲಿಗೆ ಏನೂ ಇರಲಿಲ್ಲ ಆ ಸಂದರ್ಭದಲ್ಲಿ. ಮಡಿ ಮೈಲಿಗೆ ಎಲ್ಲ ಇತ್ತಲ್ಲ, ಅದರಿಂದಾಗಿ ಕೆಲವರ ಮನೆಗಳಿಗೆ ಕೆಲವರು ಹೋಗ್ಲಿಕ್ಕೆ ಆಗುದಿಲ್ಲ, ಇಂಥ ಸಮಸ್ಯೆಗಳೆಲ್ಲ ಇತ್ತಲ್ಲ. ಅದೇ ಸಾರ್ವಜನಿಕ ಗಣೇಶೋತ್ಸವಕ್ಕೆ ಆ ಮಡಿ ಮೈಲಿಗೆ ಇಲ್ಲಲ್ಲ, ಯಾರು ಬರ್ಬೋದು, ಯಾರು ಹೋಗ್ಬೋದು. ಈ ರೀತಿಯಾಗಿ ಒಂದು ರೀತಿಯಲ್ಲಿ ಸಂಘಟಿತವಾಗ್ತದೆ ಒಂದು ಸಮಾಜ ಅಂತ ಹೇಳುವ ನಿಟ್ಟಿನಲ್ಲಿ ಗಣೇಶನನ್ನು ಮುಂದೆ ಇಟ್ಟುಕೊಂಡು ಇದನ್ನು ಮಾಡಿದ್ದು. ಆದ್ದರಿಂದಾಗಲೇ ಸ್ವಾತಂತ್ರ್ಯ ಚಳವಳಿಗೆ ಅತ್ಯಂತ ಹೆಚ್ಚು ಕಸುವು ತುಂಬಿದ್ದು ಈ ಸಾರ್ವಜನಿಕ ಗಣೇಶೋತ್ಸವ. ಆದ್ದರಿಂದಾಗಿ ಎಲ್ಲೆಲ್ಲಿ ಸಾರ್ವಜನಿಕ ಗಣೇಶೋತ್ಸವಗಳು ಆ ಕಾಲದಲ್ಲಿ ಆರಂಭವಾಯಿತು. ಈಗ ಮಂಗಳೂರಲ್ಲಿ ಆಯಿತು, ಮಂಗಳೂರಲ್ಲಿ ಆದದ್ದೇ ಸ್ವಾತಂತ್ರ್ಯ ಪೂರ್ವದಲ್ಲಿ. ಶಿವಮೊಗ್ಗ ಹಿಂದೂ ಮಹಾಸಭಾದ ಗಣಪತಿ ಎಲ್ಲ ಸ್ವಾತಂತ್ರ್ಯ ಪೂರ್ವದಲ್ಲಿ ಆದಂಥ ಗಣಪತಿ, ಪೂರ್ವದಲ್ಲಿ ಆದಂಥ ಇವತ್ತಿಗೂ ನಡ್ಕೊಂಡು ಬರ್ತಾ ಇದೆ. ನಾವು ಶಿವಮೊಗ್ಗದ ಗಣಪನನ್ನು ಯಾವತ್ತೂ ಹೇಳ್ತೇವೆ ಅದು ಗಲಾಟೆ ಗಣಪ ಅಂತ ಹೇಳಿ. ಯಾಕಂದ್ರೆ ಯಾವತ್ತು ಸಹ ಆ ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಗಲಾಟೆ ಇದೆ ಶಿವಮೊಗ್ಗದಲ್ಲಿ. ಒಂದು ಇತ್ತೀಚೆಗೆ ಕೆಲವು ವರ್ಷಗಳಲ್ಲಿ ಇಲ್ಲ, ಅದಕ್ಕೆ ಮ್ಯಾಕ್ಸಿಮಮ್ ವರ್ಷಗಳಲ್ಲಿ ಇತ್ತು. ಅದಕ್ಕೆ ಅದನ್ನು ಗಲಾಟೆ ಗಣಪ ಅಂತ ಹೇಳಿ ಹೆಸರಿಟ್ಟಿದ್ರು. ಅದು ಯಾಕಂತ ಹೇಳಿದ್ರೆ ಅದು ವೀರ್ ಸಾವರ್ಕರ್ ಅವರ ಸೂಚನೆಯಂತೆ ಅಲ್ಲಿ ಸಾರ್ವಜನಿಕ ಗಣೇಶೋತ್ಸವ ಆರಂಭವಾದದ್ದು ಸ್ವಾತಂತ್ರ್ಯ ಪೂರ್ವದಲ್ಲಿ. ಅಲ್ಲಿ ಒಂದು ದೇವಸ್ಥಾನದಲ್ಲಿ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಿ
ಅಲ್ಲಿಂದ ಅದನ್ನು ವಿಸರ್ಜನೆ ಮಾಡುವ ಸಂದರ್ಭದಲ್ಲಿ ಅಲ್ಲೊಂದು ದರ್ಗಾ ಇದೆ, ಹ್ಮ್ ಹ್ಮ್ ದರ್ಗಾ ಇದೆ. ಆ ದರ್ಗದ ಎದುರಲ್ಲೇ ಬರಬೇಕು, ಅನಿವಾರ್ಯ, ಬೇರೆ ದಾರಿ ಇಲ್ಲ, ಬೇರೆ ದಾರಿ ಇಲ್ಲ. ಆ ಸಂದರ್ಭದಲ್ಲಿ ಮುಸ್ಲಿಮರ ಆಕ್ಷೇಪ ಇತ್ತು, ಓಕೆ ದರ್ಗದ ಎದುರಲ್ಲಿ ಬರುವಾಗ ನೀವು ಬ್ಯಾಂಡು ವಾದ್ಯ ಓಕೆ ಯಾವುದನ್ನು ಬಾರಿಸುವಾಗಿಲ್ಲ, ಕೇವಲ ಗಣಪತಿಯನ್ನು ಕರ್ಕೊಂಡು ಹೋಗಬೇಕು, ಅದರ ನಂತರ ಬೇಕಾದ್ರೆ ಮಾಡ್ಕೊಳ್ಳುವಾಗ ಅದನ್ನು ಮುಂದೆ ಮಾಡ್ಬೋದು. ಆ ಅಷ್ಟು ಜಾಗದಲ್ಲಿ ಒಂದು ಅರ್ಧ ಕಿಲೋಮೀಟರ್ ಏರಿಯಾದಲ್ಲಿ ಮಾಡುವಾಗಿಲ್ಲ ಅಂತ ಹೇಳಿ ಇತ್ತು. ಸ್ವಾತಂತ್ರ್ಯ ಪೂರ್ವದಲ್ಲಿ ಅಂದರೆ 1945, 46, 44 ಈ ಸಂದರ್ಭದಲ್ಲಿ ಸರ್ಕಾರವು ಅದನ್ನು ರಿಸ್ಟ್ರಿಕ್ಟ್ ಮಾಡಿತ್ತು, ಹಾಗೆ ಮಾಡಬೇಕು ಅಂತ ಹೇಳಿ, ಇನ್ನೊಬ್ಬರ ಮನಸ್ಸಿಗೆ ಭಾವನೆಗೆ ಧಕ್ಕೆ ಬರಬಾರ್ದು ಅಂತ ಹೇಳಿ ಇತ್ತು, ಹಾಗೆ ಇತ್ತು. 47ರಲ್ಲಿ ಸ್ವಾತಂತ್ರ್ಯ ಸಿಕ್ತಲ್ಲ, ಸ್ವಾತಂತ್ರ್ಯದ ಬೆನ್ನಿಗೆ ಗಣೇಶೋತ್ಸವ ಬಂತು. ಆಗಸ್ಟ್ ಅಲ್ಲಿ ಸ್ವಾತಂತ್ರ್ಯ ಸಿಕ್ಕಿತ್ತು, ಸೆಪ್ಟೆಂಬರ್ ಅಲ್ಲಿ ಗಣೇಶೋತ್ಸವ ಬಂತು. ಆ ಹಿಂದೂ ಬಾಂಧವರು ಏನು ಮಾಡಿದ್ರು, ನಾವು ನಮ್ಗೆ ಸ್ವಾತಂತ್ರ್ಯ ಸಿಕ್ಕಿದೆ, ನಮ್ಗೆ ಯಾವ ರೋಡಲ್ಲಿ ಹೋಗೋದಕ್ಕೇನು, ನಾವು ಹೋಗುದೇ ನಮ್ಮ ಗಣಪನನ್ನು ವಿಜೃಂಭಣೆಯಿಂದ ಕರ್ಕೊಂಡು ಹೋಗುದು ಅಂತ ಹೇಳಿ ತಗೊಂಡು ಹೋದ್ರು. ಅಷ್ಟೊತ್ತಿಗೆ ಆ ಕಡೆಯಿಂದ ಕಲ್ಲು ತೂರಾಟ, ಈ ರೀತಿಯ ಗಲಾಟೆಗಳಾಯ್ತು, ಈ ಸಮಸ್ಯೆಗಳು ಸೃಷ್ಟಿಯಾಯಿತು. ಅದರ ನಂತರ ಪ್ರತಿ ವರ್ಷವೂ ಅದು ಬೆಳೀತಾ ಹೋಯಿತು. ಸರಿ, ಏನೋ ಒಂದು ತಿಂಗಳ ಕಾಲ ಏನೋ ಕರ್ಫ್ಯೂ ಆಗಿ ಗಣಪತಿ ಅಲ್ಲೇ ಇತ್ತಂತೆ, ಎಲ್ಲಿ ದೇವಸ್ಥಾನದಲ್ಲಿ. ಆ ರೀತಿಯ ಪರಿಸ್ಥಿತಿ ಆಗಿತ್ತು ಶಿವಮೊಗ್ಗದಲ್ಲಿ. ನಂತರ ಇವರು 1988ರಲ್ಲಿ 89ರಲ್ಲಿ ಕೆಂಪೇನವರು ಅಲ್ಲಿ SP ಆಗಿದ್ದಾಗ ಅವರು ಅದನ್ನು ಸಮಸ್ಯೆಯನ್ನು ಪರಿಹರಿಸಿದ್ರು. ಅವರು ಸ್ಟ್ರಿಕ್ಟ್ ಆಗಿ ಹೇಳಿದರು, ನಾವು ಪರ್ಮಿಷನ್ ಕೊಡ್ತೇವೆ, ಅವರು ಹೋಗ್ತಾರೆ, ತಡೆ ಮಾಡಿದರೆ ಪೊಲೀಸ್ ಏನಂತ ತೋರಿಸ್ತೇವೆ ಅಂತ ಹೇಳಿ. ಆ ರೀತಿಯಾಗಿ ಅದರ ನಂತರ ಅದು ಆ ರೀತಿಯಾಗಿ ಹೋಯಿತು. ಈಗಲೂ ಸಹ ಅಂಥ ಸಮಸ್ಯೆಗಳು ಇಲ್ಲ. ಅದಕ್ಕೆ ಗಲಾಟೆ ಗಣಪ ಅಂತ ನಾವು ಅದರಿಂದಾಗಿ ಇಲ್ಲಿ ಗಣಪತಿ ಉತ್ಸವ ಅಂತ ಹೇಳಿದರೆ ನಮಗೆ ಇಲ್ಲಿ ದೊಡ್ಡ ಉತ್ಸವ ಅಂತ ಹೇಳಿದ್ರೆ ಸಾರ್ವಜನಿಕವಾಗಿರುವ ದೊಡ್ಡ ಉತ್ಸವ ಅಂತೇಳಿ ಒಂದು ನವರಾತ್ರಿ, ಇಲ್ಲ ಮತ್ತೊಂದು ಗಣೇಶೋತ್ಸವ. ಈಗ ನಮ್ಮ ಮಂಗಳೂರಿನ ನೆಹರು ಮೈದಾನದ ಗಣೇಶೋತ್ಸವ ಅದನ್ನು ನಾವು ಮಂಗಳೂರು ಗಣೇಶೋತ್ಸವ ಅಂತಲೇ ಕರೆಯುವುದು. ಯಾಕಂತ ಹೇಳಿದರೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ವಿವಿಧ ಭಾಗಗಳಲ್ಲಿ ಸಾರ್ವಜನಿಕ ಗಣೇಶೋತ್ಸವ ಆಗ್ತಾ ಇದೆ. ಆದರೆ ಅದಕ್ಕಿಂತ ಎಲ್ಲ ಗಣೇಶೋತ್ಸವಗಳಿಗಿಂತಲೂ ಅತ್ಯಂತ ವಿಜೃಂಭಣೆಯಿಂದ ಆಗುವಂಥ ಗಣೇಶೋತ್ಸವ ಮಂಗಳೂರಿನ ನೆಹರು ಮೈದಾನದ 1981ರಲ್ಲಿ ಆ ಗಣೇಶೋತ್ಸವ ಆರಂಭವಾಯಿತು. ಆ ಸಂದರ್ಭದಲ್ಲಿ ಹಿಂದೂ ಯುವ ಸೇನೆ ಎನ್ನುವ ಸಂಘಟನೆ ಅಲ್ಲಿ ಗಣೇಶೋತ್ಸವ ಮಾಡಬೇಕಂತ ನಿರ್ಣಯ ಮಾಡಿ ಮಹಾನಗರ ಪಾಲಿಕೆಯಿಂದ ಅನುಮತಿ ಪಡ್ಕೊಂಡು ಮಾಡಿದಾಗ ಆ ಸಂದರ್ಭದಲ್ಲಿ ಅಪಸ್ವರ ಕೇಳಿ ಬಂದಿತ್ತು. KS ಸುರೇಶ್ ಬಾಬು ಅಂತ ಹೇಳಿ ಡಿಸ್ಟ್ರಿಕ್ಟ್ SP ಆಗಿದ್ರು. ಆ ಸಂದರ್ಭದಲ್ಲಿ ಅಪಸ್ವರ ಕೇಳಿ ಬಂದಿತ್ತು. ಅದು ಸಾರ್ವಜನಿಕ ಮೈದಾನ, ಅದರಲ್ಲಿ ನೀವು ಒಂದು ಧರ್ಮದ ಧಾರ್ಮಿಕ ಆಚರಣೆಗೆ ಅವಕಾಶ ಹೇಗೆ ಕೊಡಲಾಗ್ತದೆ ಅಂತ ಹೇಳಿ, ಆಯ್ತಾ. ಆಗ ಮಂಗಳೂರು ಮಹಾನಗರ ಪಾಲಿಕೆ ಕಾಂಗ್ರೆಸ್ ಆಡಳಿತದಲ್ಲಿತ್ತು. ಸದಾಶಿವ ಭಂಡಾರಿ ಅವರು ಮೇಯರ್ ಆಗಿದ್ರು, ಅವರು 2ನೇ ಟರ್ಮ್ಗೆ ಮೇಯರ್ ಮೇಯರ್ ಆಗಿದ್ದರು, ಆಯ್ತಾ. ಆ ಸಂದರ್ಭದಲ್ಲಿ ಬದಲಿಕೇರಿ ಕಮಲಾಕ್ಷ ಅವರು ಇಂಡಿಪೆಂಡೆಂಟ್ ಆಗಿ ಕಾರ್ಪೊರೇಟರ್ ಆಗಿದ್ರು. ಯಾಕಂದ್ರೆ ಆ ವಾರ್ಡ್ ಮ್ಯಾಂಗ್ಳೂರ್ ಸೆಂಟ್ರಲ್ ವಾರ್ಡಿಗೆ ಬರುತ್ತೆ. ಬದಲಿಕೇರಿ ಕಮಲಾಕ್ಷ ಅವರು ಅಲ್ಲಿಂದ ಕಾರ್ಪೊರೇಟರ್ ಆಗಿದ್ರು. ಇವರು ಕೊಟ್ಟ ಮನವಿಯನ್ನು ಅವರು ಅಲ್ಲಿ ಮಾಡಿ ಪರ್ಮಿಷನ್ ಮಾಡಿಸ್ಕೊಂಡಿದ್ರು. ಮತ್ತು ಆ ಸಂದರ್ಭದಲ್ಲಿ ಕೇಂದ್ರದ ಮಾಜಿ ಸಚಿವರು ಜನಾರ್ದನ್ ಪೂಜಾರಿ ಅವರು ಮೇಯರ್ ಅವರಿಗೆ ಹೇಳಿದರು, ಹಿಂದೂ ಧರ್ಮದ ಧಾರ್ಮಿಕ ಆಚರಣೆ ಅದಕ್ಕೆ ನಾವು ಅಡ್ಡಿಪಡಿಸಬಾರದು, ಪರ್ಮಿಷನ್ ಕೊಡಬೇಕು ಅಂತ ಎಲ್ಲ ಕಾರಣಗಳಿಂದಾಗಿ ಅಲ್ಲಿ ಪರ್ಮಿಷನ್ ಆಯಿತು. ಅದನ್ನು ವೈಭವಪೇತವಾಗಿ ಅವ್ರು ಮಾಡಿದ್ರು ಹಿಂದೂ ವ್ಯವಸಾಯ. ಅಲ್ಲಿಂದ ಇವತ್ತಿನವರೆಗೆ 33 ವರ್ಷಗಳಾಯಿತು. ಇಷ್ಟು ವರ್ಷಗಳಲ್ಲಿ ಆ ಗಣೇಶೋತ್ಸವ ವರ್ಷದಿಂದ ವರ್ಷಕ್ಕೆ ವಿಜೃಂಭಣೆ ಜಾಸ್ತಿ ಆಯ್ತೇ ಹೋಯ್ತು ಹೊರತು ಕಡಿಮೆ ಆಗಲಿಲ್ಲ. ನಿಮಗೆ ನೀವು ಮೈದಾನವನ್ನು ನೋಡಬೇಕು, ಒಂದು ಕಾಲ ಸಂಜೆ ಹೊತ್ತು ಹೋಗಿ ನೋಡಬೇಕು. ಅದು ನಿಮ್ಗೆ ಅಲ್ಲಿಗೆ ಹೋಗುವಾಗ ಒಂದು ಜಾತ್ರೆಗೆ ಹೋದಾಗ ಆಗ್ತದೆ. ಬೇರೆ ಯಾವ ಗಣೇಶೋತ್ಸವದ ಪೆಂಡಾಲ್ ಪಕ್ಕದಲ್ಲೂ ಅಂತ ಒಂದು ಸಂತೆ, ನಾವು ಸಂತೆ ಅಂತ ಹೇಳ್ತೇವೆ, ಜಾತ್ರೆ ಸಂತೆ ಅಂತ ಸಂತೆಗಳು ಇರ್ತವೆ. ಯಾಕಂದ್ರೆ ಅಲ್ಲಿಗೆ ಹೋಗುವ ಜನಸಂಖ್ಯೆಯೂ ಜಾಸ್ತಿ, ವಿಶಾಲವಾದ ಜಾಗ ಇದೆ ಮತ್ತು ನಗರ ಮಧ್ಯದಲ್ಲಿ ಇದೆ. ಅದರಿಂದ ಅಂತ
ಒಂದು ಗಣೇಶೋತ್ಸವ ಓಕೆ, ಮಂಗಳೂರಲ್ಲಿ ಅತ್ಯಂತ ದೊಡ್ಡ ಗಣೇಶೋತ್ಸವ. ಓಕೆ, ಅದಕ್ಕೆ ನಾವು ಅದನ್ನು ಮಂಗಳೂರು ಗಣೇಶೋತ್ಸವ ಅಂತ ಕರೀತೀವಿ. ಕರೆಯೋದು. ಓಕೆ ಸರ್, ಇದ್ರ ಬಗ್ಗೆ ಇನ್ನಷ್ಟು ಮಾತಾಡೋಣ. ಈಗ ಸುದ್ದಿಯಲ್ಲಿ ಚಿಕ್ಕ ವಿರಾಮ. Park with ease at Ajanta Business Center with security access and convenience at your fingertips. Step into a welcoming lobby where a warm smile greets you and your clients. With top-tier amenities, Ajanta set the stage for our success, leading us to Ashoka Business Center as a next upgrade. Invest in workspaces managed by Vertex. Invest Smart. Invest in Mangaluru. The Father Mullah Charitable Institutions, the most modern linear accelerator, only one of its kind in this region for specific burning of cancer cells. We have all precision equipments and instruments for both invasive and non-invasive surgical procedures and diagnosis, ultrasonic color Doppler, CT scan and MRI machines. The operation theatres are equipped with contemporary equipments, high-tech intensive care units, neo and postnatal units, burns unit, cath lab and cardiothoracic units are fully equipped. Our NICU is the largest in the city. The blood bank and cell separator and casualty are 24-hour services. The Father Mullah Charitable Institutions. Devdas Ganpati Pai Enterprises. All kinds of quality and attractive material available at one place. Biggest showroom in Mangalore city. Admired by public at large. The showroom of your choice. B. Devdas Ganpati Pai Enterprises near New Chitra Talkies, Mangalore. AJ Hospital and Research Center is a leading advanced tertiary healthcare center of India, serving the coastal citizens and spreading good health across the sea line. AJ Hospital and Research Center is a specialized Medicare center providing service to more than 30 major medical disciplines, embracing new technologies to offer high-level healthcare that matches the best in the country. Our technical and medical expertise include foremost services in cadaveric organ retrieval, drug-eluting stent placement, pediatric lab nephrectomy, ambulance services, dermatology, ENT, nephrology and many more. AJ Hospital and Research Center, Kuntikana, Mangaluru. Call 222 5533.
Ideal ice cream, milky way to your heart. Embellished with a variety of fruits and flavored with rich crunch and chips. They treat your taste buds. Ideal ice cream. Vasudeva Stores. Store for your inner needs. Visit us to find trendy innerwear from major brands. Visit Vasudeva Stores, ground floor, Ideal Towers, near Sharavu Ganapati Temple, Mangaluru. ನನ್ನ ಬಾಲ್ಯ ಅಮೂಲ್ಯ ನೆನಪುಗಳಿಂದ ತುಂಬಿತ್ತು. ಸಮಯದ ಸವಾಲನ್ನು ಎದುರಿಸಿ ನಿಂತ ಪರಂಪರೆ. ಆಹಾ, ಶೈನಿಂಗ್, ಆದ್ರೆ ಏನೋ ಮಿಸ್ಸಿಂಗ್. ಶತಮಾನದ ವಾರಸುದಾರಿಕೆಯ ಹೊಸ ಮುಖ ಭೀಮಾ. ಬದಲಾವಣೆ ಹೊಳೆಯುತ್ತಿದೆ. ವಿರಾಮದ ಬಳಿಕ ಸುದ್ದಿಗೊಂದು ಗುದ್ದುಗೆ ಮತ್ತೊಮ್ಮೆ ಸ್ವಾಗತ. ಸರ್, ಈಗ ನಾವು ಎಷ್ಟು ವರ್ಷದಿಂದ ಆಚರಣೆ ಮಾಡ್ಕೊಂಡು ಬಂದ್ರು ಅನ್ನೋದೆಲ್ಲ ತಿಳ್ಕೊಂಡ್ವಿ. ಬಟ್ ಮೊದಲು ಹೇಗೆ ಇತ್ತು ಆಚರಣೆ, ಈಗ ಹೇಗೆ ಬದಲಾಗಿದೆ ಅನ್ನೋದ್ರ ಬಗ್ಗೆ ನೀವೇನು ಹೇಳ್ತೀರಾ? ನೋಡಿ, ಮೊದಲು ಇದು ಮನೆಯಲ್ಲಿ ಆಚರಣೆ ಮಾಡ್ತಾ ಇತ್ತು. ಓಕೆ. ಅದ ನಂತರ ಇದು ಸಾರ್ವಜನಿಕವಾಗಿ ಬಂತು. ಸಾರ್ವಜನಿಕವಾಗಿ ಬಂದ ನಂತರ ಆ ಗಣಪತಿಯನ್ನು ನಾವು ಹೇಗೆ ಇಷ್ಟಪಡ್ತೇವೆ ಆ ರೀತಿಯಾಗಿ ಅವನನ್ನು ಆಚರಣೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ. ಒಂದು ನಮ್ಮ ಹತ್ರ ಒಂದು ಕಲ್ಪನೆ ಇದೆ, ನಿಶ್ಚಿತ ಕಲ್ಪನೆ. ಗಣಪತಿ ಅಂದ್ರೆ ಆನೆ, ಮುಖದ ಡೊಳ್ಳು ಹೊಟ್ಟೆಯ ಅಗಲ ಕಿವಿಯ ಅದು ಅಂತ ಒಂದು ಕಲ್ಪನೆಯ ಗಣಪತಿ. ಅದೇ ಗಣಪತಿಯನ್ನು ನಾವು ಬೇರೆ ಬೇರೆ ರೂಪದಲ್ಲಿ ಆಚರಣೆ ಮಾಡಿದೆವು. ಯಾಕಂದ್ರೆ ಮುಖ ವರ್ಣಿಕೆ ಅದೇ, ಆನೆ ಮುಖವರ್ಣಿಕೆ ಬೇರೆ ಬೇರೆ ರೀತಿಯಲ್ಲಿ, ಕೂತ್ಕೊಂಡಲ್ಲಿ, ನಿಂತ್ಕೊಂಡಲ್ಲಿ, ಯುದ್ಧಕ್ಕೆ ಹೋದಾಗ ಈ ರೀತಿಯಾಗಿ ಎಲ್ಲ ಯಾವ ರೀತಿಯಲ್ಲಿ ಗಣಪನನ್ನು ಆರಾಧನೆ ಮಾಡಿದ್ರು ಸಹ ಗಣಪನಿಗೆ ಬೇಸರ ಆಗೋದಿಲ್ಲ. ನಮ್ಮ ಖುಷಿ, ನಮ್ಮ ಇದು, ಗಣಪನು ಸಂಪ್ರೀತನಾಗ್ತಾನೆ. ಆ ರೀತಿಯಾಗಿ ನೀವು ದಿವಸಕ್ಕೆ ಒಂದು ಬಾರಿಗೆ ನೀವು 5 ಬಗೆಯ ಸ್ವೀಟ್ಗಳನ್ನು ಇಟ್ಟು ಅವ್ರನ್ನ ಆರಾಧನೆ ಮಾಡಬೇಕು. ಮರು ದಿವಸ ಆಗೋ 7 ಬಗೆ ಆಗಬೇಕು. ಅದರ ಮರು ದಿವಸ ಆಗೋ 9 ಬಗೆ ಆಗಬೇಕು. ಏರಿಕೆ ಹಂತದಲ್ಲಿ ನೀವು ಅವರನ್ನು ಆರಾಧನೆ ಮಾಡ್ಕೊಂಡು ಹೋಗ್ಬೇಕು. ತಿನ್ನುವುದ ನಾವೇ, ಅದು ಪ್ರಶ್ನೆ ಬೇರೆ. ಅವ ತಿನ್ನುವುದಿಲ್ಲ, ಅದು ತಿನ್ನುವುದು ನಾವೇ, ಅದು ನಂಬಿಕೆ. ಅದು ನಾವು ಅವನಿಗೆ ಅರ್ಪಣೆ ಮಾಡ್ತಾ ಇದ್ದೇವೆ, ಅದನ್ನು ಸ್ವೀಕಾರ ಮಾಡ್ತಾನೆ. ಅದರಿಂದಾಗಿ ನಮ್ಗೆ ಒಳ್ಳೇದಾಗುತ್ತೆ ಅಂತ ಹೇಳಿ ಗಣಪತಿಯನ್ನು ಮುಂದೆ ಇಟ್ಟುಕೊಂಡು ನೀವು ಯಾವುದೇ ಕೆಲಸ ಮಾಡಿದ್ರು ಸಹ ನಿಮಗೆ ವಿಘ್ನ ಬರುವುದಿಲ್ಲ. ಗಣಪತಿ ಆರಾಧನೆಯೇ ಮುಖ್ಯ. ಅದರಿಂದಾಗಿ ಅವನನ್ನು ಮುಂದೆ ಇಟ್ಟುಕೊಂಡು ನೀವು ಏನೇ ಕೆಲಸಕ್ಕೆ ಮುಂದುವರಿ ನಿಮ್ಗೆ ವಿಘ್ನ ಬರುವುದಿಲ್ಲ. ಮನೆಯಲ್ಲಿ ಒಂದು ಇರುವಂತಹ ಗಣಪತಿಯ ಫೋಟೋಕ್ಕೆ ನಮಸ್ಕಾರ ಮಾಡಿ ಮನೆಯಿಂದ ಹೊರಗೆ ಹೋಗಿ, ನಿಮ್ಮ ಹಿಂದೆ ಗಣಪತಿ ಬರ್ತಾನೆ ಅಂತ ಅರ್ಥ. ಅದರಿಂದಾಗಿ ಗಣಪತಿಯನ್ನು ಆ ರೀತಿಯಾಗಿ ಪ್ರೀತಿಸುವುದು ಮತ್ತು ಆರಾಧಿಸುವುದು.
ಮತ್ತೆ ಸರ್, ಈಗ ತುಳು ನಾಡಿನಲ್ಲಿ ಚೌತಿ ಅಂತ ಮಾಡ್ತೀವಿ. ಸೊ ಆ ಚೌತಿಯಲ್ಲಿ ಇವಾಗ ಹೇಗೆ ಹೇಳ್ತಾರೆ ಅಂತಂದ್ರೆ ಕಬ್ಬುಗಳನ್ನೆಲ್ಲ ಇಟ್ಟು ಅದೊಂದು ಸಂಪ್ರದಾಯ ಹೇಗಿತ್ತು ಅಂತ ನೋಡಿ. ಕಬ್ಬುಗಳನ್ನ ಇಟ್ಟು ಅಂತ ಹೇಳಿದ್ರೆ ಗಣಪತಿಯ ಮುಖ ಅದು ಆನೆ ಮುಖ. ಹೌದು. ಆನೆಯ ತಲೆಯನ್ನು ಕಡಿದು ಗಣಪತಿಗೆ ಇಟ್ಟು ಅವನನ್ನು ಈಶ್ವರ ಜೀವಂತ ಮಾಡಿದ ಎನ್ನುವುದು ಪುರಾಣದಲ್ಲಿ ಬರುವಂತ ಕಥೆ. ಆನೆಗೆ ಕಬ್ಬು ಅಂದ್ರೆ ಪ್ರೀತಿ. ಆನೆಗೆ ಕಬ್ಬು ಅಂದ್ರೆ ಪ್ರೀತಿ. ಅದರಿಂದಾಗಿ ಕಬ್ಬು ಈ ಆಚರಣೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದೆ. ಒಂದು. ಎರಡನೇದು, ಕಬ್ಬಿನ ಬೆಳೆ ಬರುವುದೇ ಈ ಸಂದರ್ಭದಲ್ಲಿ, ಬೇರೆ ಸಂದರ್ಭದಲ್ಲಿ ಕಬ್ಬಿನ ಬೆಳೆ ಬರುವುದಿಲ್ಲ. ಆದ್ದರಿಂದ ಕಬ್ಬನ್ನು ಗಣಪತಿಗೆ ಅರ್ಪಿಸಲೇಬೇಕು. ಅವನ ಅರ್ಚನೆ ಪದ್ಧತಿಯಲ್ಲಿ ಕಬ್ಬು ಇರಲೇಬೇಕು ಎನ್ನುವಂತ ಇದು ಬಂತು. ಕಬ್ಬು, ಅವಲಕ್ಕಿ, ಬೆಲ್ಲ ಇದೆಲ್ಲ ನೀವು ಆನೆಗೆ ಯಾವ ಯಾವ ಸೊತ್ತುಗಳು ಪ್ರಿಯ ಅಂತ ಸೊತ್ತುಗಳನ್ನು ಗಣಪತಿಗೆ ನಾವು ಅರ್ಪಣೆ ಮಾಡುವಂಥದ್ದು. ಅದರಿಂದಾಗಿ ಆ ರೀತಿಯ ಆಚರಣೆಗಳು ಇಲ್ಲಿಂದಲ್ಲ, ಬೇರೆ ಬೇರೆ ಕಡೆಗಳಲ್ಲೂ ಅದೇ ರೀತಿಯ ಆಚರಣೆಗಳಿದೆ. ಮತ್ತೆ ಗಣಪತಿಯ ಆರಾಧನೆ ಅಂತ ಹೇಳಿದ ಕೂಡಲೇ ನಾವಿಲ್ಲಿ ಕೃಷಿಕ ಕುಟುಂಬದಿಂದ ಬಂದವು. ನಮ್ಮಲ್ಲಿ ದೈವಾರಾಧನೆ ಇದೆ. ಪ್ರತಿ ಮನೆಗಳಲ್ಲೂ ಒಂದೊಂದು ದೈವಗಳು ಇದೆ. ಆ ದೈವಗಳಿಗೂ ಸಹ ಈ ಚೌತಿಯ ದಿನ ಗಣಪತಿಗೆ ಏನು ನಾವು ಬಡಿಸ್ತೇವ ಅದನ್ನು ದೈವಗಳಿಗೆ ಬಡಿಸುವ ಕ್ರಮವೂ ಇದೆ. ಚೌತಿ ವಲಸುನು ಅಂತ ಹೇಳ್ತಾರೆ. ಆ ಕ್ರಮವೂ ಇದೆ. ಅದರಿಂದಾಗಿ ದೈವಾರಾಧನೆ ಮತ್ತು ದೇವಾರಾಧನೆ ಎರಡು ಒಟ್ಟೊಟ್ಟಿಗೆ ಮಿಳಿತವಾಗುವುದು ಈ ಕರಾವಳಿಯಲ್ಲಿ. ಈ ರೀತಿಯ ಸುಮಾರು ಆಚರಣೆಗಳು ಇವೆ. ಯಾಕಂತ ಹೇಳಿದ್ರೆ ಒಟ್ಟಾರೆಯಾಗಿ ನಿಮಗೆ ಏನು ನಮ್ಮನ್ನು ಕಾದುಕೊಂಡು ಬರುವಂತ ಶಕ್ತಿಗಳಿವೆ, ಅಂತ ಶಕ್ತಿಗಳನ್ನ ನಾವು ಸಂಪ್ರೀತಗೊಳಿಸಬೇಕು. ವರ್ಷಕ್ಕೆ ಒಂದು ದಿವಸ ಆದ್ರೂ, ವರ್ಷಕ್ಕೆ ಒಂದು ಬಾರಿ ಆದ್ರೂ ಸಂಪ್ರೀತಗೊಳಿಸಬೇಕು. ಮತ್ತೆ ನಿರಂತರವಾಗಿ ಅವರ ನೆನಪಲ್ಲಿ ಇರಬೇಕು ಅಂತ ಹೇಳ್ತೇವೆ. ನಮ್ಮ ಮನೆಯಲ್ಲಿ ಗಣಪತಿ ಚೌತಿ ಈ ರೀತಿಯಾಗಿ ಮಾಡಿದ್ದೇವೆ ಅಂತ ಹೇಳಿ ಈ ರೀತಿಯ ನೆನಪುಗಳು ಇದ್ದೇ ಇರ್ತದೆ. ಅದರಿಂದಾಗಿ ಚೌತಿ ಎನ್ನುವುದು ಎಲ್ಲ ಹಬ್ಬಗಳಿಗಿಂತ ಚೌತಿ ಪ್ರಧಾನ ಹಬ್ಬ, ರಾಷ್ಟ್ರೀಯ ಹಬ್ಬ ಅಂತ. ರಾಷ್ಟ್ರೀಯ ಹಬ್ಬವೇ. ನಾವು ಈಗ ದೀಪಾವಳಿಯನ್ನು ಒಮ್ಮೊಮ್ಮೆ ರಾಷ್ಟ್ರೀಯ ಹಬ್ಬ ಅಂತ ಹೇಳ್ತೇವೆ, ನವರಾತ್ರಿಯನ್ನು ರಾಷ್ಟ್ರೀಯ ಹಬ್ಬ ಅಂತ ಹೇಳ್ತೇವೆ. ಅಲ್ಲ, ಗಣಪತಿ ಹಬ್ಬವೇ ರಾಷ್ಟ್ರೀಯ ಹಬ್ಬ. ಯಾಕಂದ್ರೆ ಇವತ್ತು ಅಮೆರಿಕದಲ್ಲಿ ಗಣಪತಿ ಚೌತಿ ಆಚರಣೆ ಮಾಡ್ತಾರೆ, ಆಸ್ಟ್ರೇಲಿಯಾದಲ್ಲಿ ಗಣಪತಿ ಆಚರಣೆ ಮಾಡ್ತಾರೆ, ಜಪಾನ್ನಲ್ಲಿ ಮಾಡ್ತಾರೆ. ಮಂಗಳೂರಿನಿಂದ ಗಣಪತಿ ವಿಗ್ರಹವನ್ನು ತರಿಸಿ ಅದನ್ನು ಫ್ಲೈಟ್ ಅಲ್ಲಿ ಕಳಿಸಲಾಗ್ತದೆ. ಆ ರೀತಿ ಕಳಿಸಿ ಅಲ್ಲಿ ಅದನ್ನು ಆಚರಣೆ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಗಣಪತಿ ಹಬ್ಬ ಈಗ ವಿಶ್ವವ್ಯಾಪಿಯಾಗಿದೆ. ಸರ್, ಈಗ ಎಲ್ಲ ಕಡೆ ಸೇಮ್ ಇರುತ್ತಾ ಆಚರಣೆ? ಇವಾಗ ಮಂಗಳೂರಲ್ಲಿ ಒಂದು ರೀತಿಯ ಕಟ್ಟುಪಾಡಿನಲ್ಲಿ ನಾವು ಆಚರಣೆ ಮಾಡ್ತೀವಿ, ಹಾಗೆ ಬೇರೆ ಬೇರೆ ಕಡೆಗಳಲ್ಲಿ ಇಲ್ಲ, ಅವರವರ ಅನುಕೂಲಕ್ಕೆ ತಕ್ಕಂತೆ ಅವರವರು ಆಚರಣೆ ಮಾಡಿದ್ರೆ ಸಾಕು. ಇದಕ್ಕೆ ಒಂದು ನಿರ್ದಿಷ್ಟವಾದ ಒಂದು ಚೌಕಟ್ಟು ಇಲ್ಲ ಗಣಪತಿಗೆ. ಆ ಚೌಕಟ್ಟನ್ನು ಮೀರಿದಂತ ದೇವ, ಅದರಿಂದ ಒಂದು ಚೌಕಟ್ಟು ಹಾಕೊಂಡಿಲ್ಲ. ಗಣಪತಿಯನ್ನು ನೀವು ಯಾವ ರೀತಿಯಲ್ಲಿ ಬೇಕಾದ್ರೆ ಆರಾಧನೆ ಮಾಡಬಹುದು, ಅದಕ್ಕೆ ಏನು ತೊಂದರೆ ಇಲ್ಲ. ಯಾಕಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಮ್ಮಲ್ಲಿ ಒಂದು ಮನೆಯಲ್ಲಿ ಗಣಪತಿ ಇಡುವುದು ಅದು ಸಹ ನಾವು ಆ ಶುದ್ಧಾಚಾರವನ್ನು ಪಾಲನೆ ಮಾಡ್ತೇವೆ. ತುಂಬಾ ಶುದ್ಧ ಇರಬೇಕು, ಮನೆ ಶುದ್ಧ ಇರಬೇಕು, ನಾನ್ ವೆಜ್ ಗಿನ್ವೆಜ್ ಎಲ್ಲ ಒಂದು 7 ದಿನಗಳಿಂದ ತಿನ್ನಬಾರ್ದು. ಈ ರೀತಿಯಾದೆಲ್ಲ ಸಸ್ಯಾಹಾರಿ ಇದು ಮಾಡಬೇಕು ಅಂತ ಹೇಳಿ. ಮತ್ತೆ ಮನೆ ಶುದ್ಧ ಆಗಬೇಕು, ಗಣಪತಿ ಹೋಮ ಮಾಡಬೇಕು, ದೇವರನ್ನು ಪ್ರತಿಷ್ಠಾಪನೆ ಮಾಡುವಾಗ ಕ್ರಮಬದ್ಧವಾಗಿ ಶಾಸ್ತ್ರೋಕ್ತವಾಗಿ ಆಗಬೇಕು. ಅದಕ್ಕಾಗಿ ನಾವು ಅರ್ಚಕ ವೃಂದವನ್ನ ಕರೆಸ್ಕೊಳ್ತೇವೆ, ಅವರು ಮಾಡಬೇಕು. ಆ ರೀತಿಯಾಗಿದೆ. ಅದೇ ಪದ್ಧತಿ ನಿಮ್ಗೆ ಬೇರೆ ಕಡೆಗಳಿಲ್ಲ. ಬೆಂಗಳೂರಲ್ಲಿ ಏನಿಲ್ಲ, ರಸ್ತೆ ಬದಿಲಿದ್ದ ಗಣಪನನ್ನು ಇಟ್ಕೊಂಡು ಬರುವುದು, ಮನೆಗೆ ಇಡೋದು, ಪೂಜೆ ಮಾಡುವುದು, ಸಂಜೆ ವೇಳೆಗೆ ಅವರನ್ನು ಕರ್ಕೊಂಡು ಹೋಗುದು, ಅಲ್ಲಿ ಎಲ್ಲಿ ಕೆರೆ ಇದೆ ಅಲ್ಲಿ ವಿಸರ್ಜನೆ ಮಾಡುವುದು. ಈ ರೀತಿಯ ಪದ್ಧತಿ ಅಲ್ಲಿ ಸಹ ಹಾಗೆ. ಯಾವ ಮನೆಯಲ್ಲಿ ಸ್ವಲ್ಪ ದೊಡ್ಡ ಗಣಪತಿಯನ್ನು ಇಡ್ತಾರ, ಆ ಗಣಪತಿಯನ್ನು ಸಂಜೆ ವೇಳೆಗೆ ಆ ಮನೆಯಿಂದ ಎತ್ತಿ ರಸ್ತೆಯಲ್ಲಿ ಇಟ್ಟು ಪುನಃ 3 ದಿವಸದ
ಅದಕ್ಕೆ ಭಜಂತ್ರಿ ಮಾಡ್ಲಿಕ್ಕೆ ಇದೆ. ಆ ರೀತಿಯ ಸಿಸ್ಟಮ್ಗಳು ಇವೆ. ಆಯಾ ಕಡೆಗಳಲ್ಲಿ ಒಂದೊಂದು ರೀತಿ ಹಾಗೆ ಇದೆ. ಈಗ ಬೆಂಗಳೂರಲ್ಲಿ ನಿಮ್ಮ ನಾಗಾರಾಧನೆ ಅಂತ ಹೇಳುವಾಗ ನಾಗರ ಪಂಚಮಿಗೆ ನಾಗರ ಕಲ್ಲುಗಳಿಗೆ ನಾವೇ ಹಾಲು ಇರೋದು, ಅರ್ಚಕರು ಬರ್ಲಿಕ್ಕಿಲ್ಲ. ನಮ್ಮಲ್ಲಿ ಅಲ್ಲಿ ಅಷ್ಟು ದೂರ ನಿಂತ್ಕೊಂಡು ಅಲ್ವಾ, ಅಲ್ಲಿ ಆ ರೀತಿ ಇಲ್ಲ. ನಾವೇ ಕೊಂಡಾಗ ಯಾರು ಬೇಡ ಅನ್ನೋದಿಲ್ಲ. ಯಾಕಂದ್ರೆ ಅದು ನೀವು ಯಾವ ರೀತಿಯಲ್ಲಿ ನೀವು ಆಚರಣೆಯನ್ನು ನಡೆಸ್ಕೊಂಡು ಬಂದಿವ ಅದೇ ರೀತಿ ಮುಂದುವರೆಸ್ಕೊಂಡು ಹೋಗ್ತದೆ. ಇಲ್ಲಿ ಏನಂತ ಹೇಳಿದ್ರೆ ನಮ್ಗೆ ಇಲ್ಲಿ ಧಾರ್ಮಿಕ ವಿಚಾರಗಳಲ್ಲಿ ಸ್ವಲ್ಪ ಮಡಿವಂತಿಕೆ ಜಾಸ್ತಿ. ಹೌದು, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕರಾವಳಿ ಭಾಗದಲ್ಲಿ ಎಲ್ಲ ಧಾರ್ಮಿಕ ವಿಚಾರಗಳಲ್ಲಿ ಮಡಿವಂತಿಕೆ ಜಾಸ್ತಿ. ಯಾರು ಅದನ್ನು ಮೀರಿ ಹೋಗುವಂತ ಪದ್ಧತಿ ಇಲ್ಲ. ನನ್ನ ಮನೆಯ ದೇವರಿಗೆ ನಾನು ಪೂಜೆ ಮಾಡಬಹುದು ಹೊರತು ಅದನ್ನು ಸಾರ್ವಜನಿಕವಾಗಿ ನಾನು ನನ್ನ ಮನೆಯಲ್ಲಿ ಮಾಡಿದ್ದೇನೆ ನಾವು ಇಲ್ಲಿ ಮಾಡ್ತೇವೆ ಅಂತ ಹೇಳಿದ್ರೆ ಅದಕ್ಕೆ ಅವಕಾಶ ಇರುವುದಿಲ್ಲ. ಅದರಿಂದಾಗಿ ಒಂದು ದೇವರ ಮೂರ್ತಿ ಅಂತ ಹೇಳಿದ ಮೇಲೆ ಒಂದು ದೇವರನ್ನು ಪ್ರತಿಷ್ಠಾಪನೆ ಮಾಡಿ ಆತನಿಗೆ ಜೀವಕಳೆ ತುಂಬಿ ಅದನ್ನು ಪೂಜೆ ಮಾಡುವಂತ ಸಂದರ್ಭದಲ್ಲಿ ಅದಕ್ಕೆ ಸರಿಯಾದ ರೀತಿಯಲ್ಲಿ ಅದನ್ನು ಆಚರಣೆ ಮಾಡಬೇಕು. ಒಟ್ಟಾರೆಯಾಗಿ ಪೂಜೆ ಮಾಡ್ಲಿಕ್ಕೆ ಆಗುದಿಲ್ಲ. ಯಾರು ದೀಪ ಆರತಿ ಎತ್ತಲಿಕ್ಕೆ ಆಗುದಿಲ್ಲ. ಯಾರು ಅದಕ್ಕೆ ಭಕ್ಷ್ಯ ಭೋಜನಗಳನ್ನು ಇಟ್ಟುಕೊಂಡು ಆಹ್ವಾನ ಮಾಡ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ಕ್ರಮಬದ್ಧವಾಗಿ ಆಗಬೇಕು, ಆಗಮಶಾಸ್ತ್ರದ ರೀತಿಯಲ್ಲಿ ಆಗಬೇಕಂತ ಹೇಳ್ತಾರೆ. ಆದ್ರಿಂದಾಗಿ ಇಲ್ಲಿ ಆ ಕ್ರಮ ಮಾಡ್ತಾರೆ. ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾರೆ. ಆದ್ರೆ ಯಾವ ರೀತಿಯಲ್ಲಿ ಭಕ್ತರು ಮಾಡಿದ್ರು ಅದನ್ನು ಗಣಪತಿ ಸ್ವೀಕಾರ ಮಾಡ್ತಾನೆ, ಅದು ಮಾತ್ರ ಸತ್ಯ. ಅದರಲ್ಲಿ ಭೇದ ಭಾವ ಇಲ್ಲ. ನೀವು ಕೊಟ್ಟದ್ದು ಕಿಂಚಿತ್ತಾಗಿರ್ಬೋದು, ದೊಡ್ಡ ಮಟ್ಟದಲ್ಲಿ ಆಗ್ಬೋದು, ಸ್ವೀಕಾರ ಮಾಡ್ತಾನೆ. ಅದನ್ನು ಅದರಿಂದ ಸಂಪ್ರೀತನಾಗ್ತಾನೆ, ಅದು ಗ್ಯಾರಂಟಿ. ಸರ್, ಈಗ ಮೊದಲೆಲ್ಲ ಹಳ್ಳಿಗಳಲ್ಲಿ ಜಾಸ್ತಿ ಇತ್ತು ಈ ಆಚರಣೆ. ಈಗ ಹಳ್ಳಿಗಳಲ್ಲಿ ಇತ್ತೀಚೆಗೆ ಕಡಿಮೆ ಆಗ್ತಾ ಇದೆ ಅಂತ ಅನ್ಸಲ್ವಾ? ಮತ್ತೆ ಇತ್ತೀಚೆಗೆ ಗಣಪತಿ ಹಬ್ಬಗಳು ಒಂದು ಸ್ವಲ್ಪ ಆಡಂಬರದ ಕಡೆ ಜಾಸ್ತಿ ವಾಲ್ತಾ ಇದೆ ಅನ್ನೋದೇನಾದ್ರೂ ಇದೆಯಾ ಅಂತ? ನೋಡಿ, ಗಣಪತಿ ಆಗ್ಲಿ ಈಶ್ವರನಾಗ್ಲಿ ಕೂತುಕೊಂಡರೆ ಹೇಳಲಿಕ್ಕೆ ಗೊತ್ತಿಲ್ಲ ಅವರಿಗೆ. ನೆನಪಿಟ್ಕೊಳ್ಳಿ, ಒಂದು ಗಣಪತಿಯನ್ನು ನೀವು ನಿಮ್ಮ ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿ ವರ್ಷಕ್ಕೆ ಒಂದು ದಿವಸ ಆದ್ರೂ ಪ್ರತಿಷ್ಠಾಪನೆ ಮಾಡಿ ನೀವು ಆಚರಣೆ ಮಾಡ್ತೀರಂತಂದ್ರೆ ನೀವು ಪ್ರತಿ ವರ್ಷ ಅದನ್ನು ಮುಂದುವರಿಸ್ಕೊಂಡು ಹೋಗ್ಬೇಕು. ಇಲ್ಲ ನಿಮ್ಮ ಕುಟುಂಬ ಮುಂದುವರಿಸ್ಕೊಂಡು ಹೋಗ್ಬೇಕು ಆ ಮನೆಯಲ್ಲಿ. ಇವತ್ತಿಗೂ ಮಂಗಳೂರಲ್ಲಿ ಸುಮಾರು 1000ಕ್ಕೂ ಹೆಚ್ಚು ಮನೆಗಳಲ್ಲಿ ಗಣಪತಿ ಪ್ರತಿಷ್ಠಾಪನೆ ಮಾಡ್ತಾರೆ. ಅವರ ಹಿರಿಯರ ಕಾಲದಿಂದ ಆಚರಣೆ ಮಾಡ್ಕೊಂಡು ಬಂದದ್ದು. ಅದನ್ನು ಬಿಡ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಯಾವ ಜನರೇಷನ್ ಇದೇ 5-6 ಜನರೇಷನ್ ಇಂದ ಅದು ನಡ್ಕೊಂಡು ಬಂದಿದೆ. ಈಗ ಇರುವವರಿಗೆ ಗೊತ್ತಿಲ್ಲ ಇದನ್ನು ಆರಂಭಿಸಿದವರು ಯಾರು ಅಂತ ಗೊತ್ತಿಲ್ಲ. ಒಂದು ವೇಳೆ ಅದರ ನಂತರ ಅವರು ಬೇರೆ ಆ ಜಾಗವನ್ನು ಮಾರಾಟ ಮಾಡಿ ಬೇರೆ ಕಡೆಗೆ ಹೋದ್ರು ಸಹ ಆ ಜಾಗದ ಮಣ್ಣನ್ನು ಇಟ್ಕೊಂಡು ಹೋಗಿ ಆ ಮಣ್ಣಿಗೆ ಹಾಕಿ ಅಲ್ಲಿ ಪುನಃ ಗಣಪತಿಯನ್ನು ಆರಾಧನೆ ಮಾಡಬೇಕು. ಇದು ಸಮಸ್ಯೆ. ಅದಕ್ಕೆ ಅವರಿಗೆ ಕೂತ್ಕೊಳ್ಳಿಕ್ಕೆ ಗೊತ್ತಿದೆ, ಹೇಳಲಿಕ್ಕೆ ಗೊತ್ತಿಲ್ಲ. ನೀವು ಈಶ್ವರ ದೇವರದ್ದು ಅಷ್ಟೇ, ಎಲ್ಲ ದೇವಸ್ಥಾನ ಈಶ್ವರ ದೇವಸ್ಥಾನದ ಪೇಟೆ ಸವಾರಿ ಅಂತ ಇರ್ತದೆ. ಆ ಸಂದರ್ಭದಲ್ಲಿ ಕಟ್ಟೆಗಳೆಲ್ಲ ಇರ್ತವೆ, ಮನೆಯಲ್ಲಿ ಕಟ್ಟೆ ಇರ್ತದೆ, ಊರ ರಸ್ತೆ ಬದಿಯಲ್ಲೆಲ್ಲ ಕಟ್ಟೆಗಳಿರ್ತದೆ. ನೀವು ಆ ಕಟ್ಟೆಯನ್ನು ಮುಟ್ಟುವಾಗಿಲ್ಲ ಯಾವುದೇ ಸಂದರ್ಭ ಬಂದ್ರೆ. ಅಲ್ಲಿ ಬಂದು ದೇವರು ಕೂತ್ಕೊಳ್ಳೇಬೇಕು. ಅದರಿಂದಾಗಿ ನೀವು ಆ ಜಾಗವನ್ನು ಮಾರಾಟ ಮಾಡಿ ಅಲ್ಲೊಂದು ಬಿಲ್ಡಿಂಗ್ ಕಟ್ತೀರಿ ಅಂತಂದ್ರೆ ನೀವು ಆ ಕಟ್ಟೆಗೆ ಬೇಕಾಗಿ ನೀವು ಇನ್ನೊಂದು ವ್ಯವಸ್ಥೆ ಮಾಡಲೇಬೇಕು, ಅನಿವಾರ್ಯ. ಆ ರೀತಿ ಇದೆ. ಅದು ಈಶ್ವರನಿಗೆ ಆಗ್ಲಿ ಗಣಪತಿಗೆ ಆಗ್ಲಿ ಅವರ ಮಗನಿಗೆ ಕೂತುಕೊಂಡ ಮೇಲೆ ಎದ್ದೇಳಲಿಕ್ಕೆ ಆಗಲ್ಲ, ಎದ್ದೇಳುವುದೂ ಇಲ್ಲ. ಇಲ್ಲದ್ರೆ ಅದು ಮತ್ತೆ ಬೇರೆ ಧಾರ್ಮಿಕವಾಗಿ ಕೆಲವೊಂದು ಸಮಸ್ಯೆಗಳಾದಾಗ ನಮ್ಗೆ ಅದು ಅರಿವಿಗೆ ಬರ್ತದೆ. ಇದು ಗಣಪತಿಯ ತೊಂದರೆ ಅಂತ ಗೊತ್ತಾಗುತ್ತೆ. ಆದ್ರೆ ದೇವರು ಯಾವತ್ತು ಶಾಪ ಕೊಡಲ್ಲ, ಯಾವತ್ತು ಶಾಪ ಕೊಡಲ್ಲ. ದೇವರು ಯಾವತ್ತು ಶಾಪ ಕೊಡಲ್ಲ. ಅದು ನಮ್ಮ ನಂಬಿಕೆ. ಅದು ನಮ್ಮ ನಂಬಿಕೆ. ಅದು ದೇವರ ಮೇಲೆ ನಮ್ಗೆ ಆ ಭಕ್ತಿ ಭಾವ ಎಲ್ಲ ಇದ್ರೆ ದೇವರು ನಮ್ಮನ್ನು ಚೆನ್ನಾಗಿಟ್ಟಿರ್ತಾನೆ ಅಂತ. ತೊಂದರೆ ಅಂತೂ ಮಾಡಲ್ಲ, ಚೆನ್ನಾಗಿಟ್ಟಿರ್ತಾನೆ ಅಷ್ಟೇ. ಓಕೆ ಸರ್, ಈಗ ಕೊನೆಯದಾಗಿ ಈ ಒಂದು ಆಚರಣೆಯ ಬಗ್ಗೆ ಏನು ಹೇಳ್ತೀರಾ? ನಮ್ಮ ತುಳುನಾಡಿನಲ್ಲಿ ಮತ್ತು ಬೇರೆ ಬೇರೆ ಕಡೆಗಳಲ್ಲಿ ಇಂತಹ ಧಾರ್ಮಿಕ ಆಚರಣೆಗಳು ಜನರ ಮಧ್ಯೆ ಒಂದು ಬಾಂಧವ್ಯವನ್ನು ಬೆಸೆಯಲಿಕ್ಕೆ, ಬಾಂಧವ್ಯವನ್ನು ಬೆಳೀಲಿಕ್ಕೆ ಇದು ಮುಖ್ಯವಾದ ಕಾರಣ.
ಒಂದು ದೇವರ ಹೆಸರಿನಲ್ಲಿ ಇಡೀ ಒಂದು ಸಮಾಜ ಒಟ್ಟಾಗುತ್ತೆ. ಹೌದು ಹೌದು. ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳು ಇದ್ದರೂ ಸಹ ದೇವರ ಎದುರಲ್ಲಿ ಒಟ್ಟಾಗುತ್ತದೆ. ಇದರ ಮೂಲ ಉದ್ದೇಶವೂ ಅದೇ. ಇಂತಹ ಆಚರಣೆಗಳನ್ನು ಮಾಡೋ ಮೂಲ ಉದ್ದೇಶವೂ ಅದೇ. ಒಂದು ಮನೆಯಲ್ಲಿ ಗಣಪತಿಯನ್ನು ಇಟ್ಟಿದ್ದೇನೆ ಅಂತ ಹೇಳಿ ಇಡೀ ನಮ್ಮ ಮನೆ ಇಡೀ ಕುಟುಂಬಿಕರಿಗೆ ಹೇಳಿದರೆ ಆ ಕುಟುಂಬದಲ್ಲಿ ಬೇರೆ ಬೇರೆ ರೀತಿಯ ಸಮಸ್ಯೆಗಳಿದ್ರೂ ಸಹ ಗಣಪತಿ ಅಂತ ಹೇಳಿದ ಕೂಡಲೇ ಎಲ್ಲರೂ ಬಂದು ಒಟ್ಟಾಗ್ತಾರೆ. ಸಹಜವಾಗಿ ಎಲ್ಲ ಕೋಪ ತಾಪಗಳು ಎಲ್ಲ ಗಣಪತಿ ಎದುರಲ್ಲಿ ನೀರಾಗತ್ತೆ. ಆದ್ದರಿಂದ ಊರಲ್ಲಿ ಸಾರ್ವಜನಿಕವಾಗಿ ಗಣೇಶೋತ್ಸವದ ಸಂದರ್ಭದಲ್ಲೂ ಸಹ ಊರಲ್ಲಿ ಇರುವಂತಹ ಏನು ಕ್ಲೇಶಗಳಿರ್ತವೆ ಅದು ಎಲ್ಲವೂ ದೂರ ಆಗಿ ಎಲ್ಲರೂ ಒಂದು ಚಪ್ಪರದ ಅಡಿಯಲ್ಲಿ ಸೇರ್ತಾರೆ. ಎಲ್ಲ ಕೋಪ ತಾಪಗಳೆಲ್ಲ ಮುಗೀತದೆ ಗಣಪತಿ ಎದುರಲ್ಲಿ. ದೇವರನ್ನು ಮುಂದಿಟ್ಟುಕೊಂಡು ನಮ್ಮ ಗಲಾಟೆ ಇಲ್ಲ ಅಂತ ಹೇಳಿ ಇದು ಇಡೀ ಸಮಾಜದಲ್ಲಿ ಒಂದು ರೀತಿಯಲ್ಲಿ ಒಳ್ಳೆಯ ಬೆಳವಣಿಗೆಗೆ ಕಾರಣ ಆಗಿರುವುದು. ವೈಷಮ್ಯಗಳು, ಬೇರೆ ಬೇರೆ ರೀತಿಯ ಸಮಸ್ಯೆಗಳು ಇದೆಲ್ಲ ದೇವರ ಎದುರಲ್ಲಿ ಪರಿಹಾರ ಆಗುತ್ತಲ್ಲ. ಆದ್ದರಿಂದಾಗಿ ಇಂತಹ ಆಚರಣೆಗಳು ಇನ್ನಷ್ಟು ಹೆಚ್ಚೆಚ್ಚೆ ಹೋಗ್ಬೇಕು. ಈಗ ಒಂದು ಊರಲ್ಲಿ ಒಂದು ಗಣಪತಿ ಇದೆ, ಅದಕ್ಕೆ ಕಾಂಪಿಟಿಷನ್ ಆಗಿ ಇನ್ನೊಂದು ಗಣಪತಿ ಇಡುವುದಲ್ಲ, ಈ ಗಣಪತಿಯನ್ನೇ ಇನ್ನಷ್ಟು ವಿಜೃಂಭಣೆಯಿಂದ ಮಾಡುವಂತದ್ದು. ಈಗ ಅವರದ್ದು ಗಣಪತಿ ಇಟ್ಟರು ನಾವೊಂದು ಗಣಪತಿ ಇಟ್ಟರು, ನಮ್ಮ ಸಂಘ ಬೇರೆ ಆ ಸಂಘ ಬೇರೆ. ಆವತ್ತು ಮಾಡ್ಲಿಕ್ಕೆ ಹೋಗ್ಬೇಡಿ, ಆವತ್ತು ಮಾಡ್ಲಿಕ್ಕೆ, ಯಾಕಂದ್ರೆ ಕೂತವನಿಗೆ ಹೇಳಲಿಕ್ಕೆ ಗೊತ್ತಿಲ್ಲ. ಇನ್ನು ಮುಂದಿನ ಪೀಳಿಗೆಗೆ ಅದನ್ನು ದಾಟಿಸ್ಬೇಕು. ನೀವು ನಾವು ಇಟ್ಟಿದ್ದೇವೆ, ನೀವು ಮುಂದಿನ ಪೀಳಿಗೆ ಅವರನ್ನು ಮಾಡಬೇಕು ಅಂತ ಹೇಳಿ. ಆದ್ರಿಂದ ಅಂತ ಕಾಂಪಿಟಿಷನ್ ಬೇಡ. ಈಗ ಇರುವಷ್ಟು ಬೇಕಾದ್ರೆ ಅದಕ್ಕಿಂತ ಸ್ವಲ್ಪ ದೂರ, 1-2 ಕಿಲೋಮೀಟರ್ 3 ಕಿಲೋಮೀಟರ್ ದೂರದಲ್ಲಿ ಮತ್ತಷ್ಟು ಹುಡುಗರು ಸೇರಿಕೊಂಡು ಮಸ್ತಾಗಿ ಆಚರಣೆ ಮಾಡಿ, ಬೇಡ ಅಂತ ಹೇಳುದಿಲ್ಲ. ಯಾಕಂತ ಹೇಳಿದ್ರೆ ಸಮಾಜ ಯಾವತ್ತು ವಿಘಟಿತವಾಗಬಾರ್ದು, ಸಂಘಟಿತ ಆಗ್ತಾ ಹೋಗ್ಬೇಕು. ಅದಕ್ಕೆ ಈ ಧಾರ್ಮಿಕ ಆಚರಣೆಗಳು ಮತ್ತು ನಂಬಿಕೆಗಳು ಕಾರಣ ಆಗಬೇಕು. ಯಾಕಂದ್ರೆ ನಾವು ಆಧ್ಯಾತ್ಮಕದಲ್ಲಿ ಬೆಳೆದು ಬಂದವರು. ಇಡೀ ದೇಶ ವಿವಿಧ ರೀತಿಯ ಸಂಸ್ಕೃತಿಯನ್ನು ಒಳಗೊಂಡಂತ ದೇಶ. ಇದನ್ನೆಲ್ಲವನ್ನು ಒಟ್ಟಿಗೆ ಸೇರಿಸಿದ್ದು ಯಾವುದು? ಕೇವಲ ಆಧ್ಯಾತ್ಮ, ದೇವಸ್ಥಾನಗಳು, ದೈವಾರಾಧನೆಗಳು, ಇದೆಲ್ಲ ಒಟ್ಟಿಗೆ ಸೇರಿಸಿದೆ. ಆದ್ದರಿಂದಾಗಿ ಈ ದೇಶದಲ್ಲಿ ಈ ರೀತಿಯ ಬಹು ಸಂಸ್ಕೃತಿ ಇರುವುದು. ಇಂಥ ಸಂಸ್ಕೃತಿ ಇರುವಂತಹ ದೇಶಗಳು ಇಡೀ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ. ಆದ್ದರಿಂದ ನಮ್ಮ ಈ ಸನಾತನ ಹಿಂದೂ ಧರ್ಮ ಅಂತ ನಾವೇನು ಹೇಳ್ತೇವೆ, ಇದು ಎಲ್ಲ ಧರ್ಮಗಳಿಗೂ ಮೂಲ. ಈಗ ಎಲ್ಲ ಧರ್ಮಗಳನ್ನು ನೋಡಿ, ಪ್ರತಿ ಧರ್ಮಕ್ಕೂ ಇಷ್ಟೇ 1000 ವರ್ಷದ ಇತಿಹಾಸ ಅಂತ ಇದೆ. ಸನಾತನ ಹಿಂದೂ ಧರ್ಮಕ್ಕೆ ಇತಿಹಾಸ ಇಲ್ಲ. ಇಷ್ಟೇ 1000 ವರ್ಷಗಳ ಹಿಂದೆ ಈ ಧರ್ಮ ಹುಟ್ಟಿದೆ ಅನ್ನೋದಕ್ಕೆ ದಾಖಲೆಗಳಿಲ್ಲ. ಯಾಕಂದ್ರೆ ಈ ಧರ್ಮವೇ ಇದ್ದದ್ದು, ಅದರ ನಂತರ ಬೇರೆ ಬೇರೆ ಆಚರಣೆಗಳು ಬಂದದ್ದು, ಬೇರೆ ಬೇರೆ ರೀತಿಯಲ್ಲಿ ಆಚರಣೆ, ಬೇರೆ ಬೇರೆ ಧರ್ಮಗಳು ಸೃಷ್ಟಿಯಾದದ್ದು. ಆದ್ದರಿಂದ ಈ ಹಿಂದೂ ಎನ್ನುವಂತ ಧರ್ಮ ಏನಿದೆ ಅದು ಪುರಾತನವಾದದ್ದು ಅಂತ ಹೇಳಿ. ಭೂಮಿ ಯಾವಾಗ ಹುಟ್ಟಿತು ಆ ಸಂದರ್ಭದಲ್ಲಿ ಹುಟ್ಟಿದೆ ಅಂತ ನಾವು ಹೇಳ್ತೇವೆ. ಪ್ರತಿಯೊಂದಕ್ಕೂ ವರ್ಷಗಳಿವೆ. ಕ್ರಿಸ್ತ ಶಕ ಇದೆ, ಇದೆಲ್ಲ ಕ್ರಿಸ್ತ ಪೂರ್ವದ ವಿಚಾರಗಳು. ಇದೆಲ್ಲ ಕ್ರಿಸ್ತ ಪೂರ್ವದ ವಿಚಾರಗಳು. ಇಸ್ಲಾಂ ಧರ್ಮ ಅಂತ ಹೇಳಿದ್ವಿ, ಇಜರಿ ಶಕ ಅಂತ ಇದೆ. ಕ್ರಿಸ್ತ ಶಕದಲ್ಲೇ ಬರುದು ಇಜರಿ ಶಕ. ಕ್ರಿಸ್ತ ಶಕದ ನಂತರ ಇಜರಿ ಶಕ ಬರುದು. ಆದ್ರೆ ಕ್ರಿಸ್ತ ಶಕದ ಮುಂದೆ ಒಂದು ಜನ್ಮ ಇತ್ತಲ್ಲ, ಒಂದು ಜನರೇಷನ್ ಇತ್ತಲ್ಲ, ಅದಕ್ಕಿಂತ ಮೊದಲ ಜನರೇಷನ್ ಇತ್ತಲ್ಲ, ಅದೆಲ್ಲ ಯಾವ ಧರ್ಮದಲ್ಲಿ ಇದ್ದು. ಅದರಿಂದಾಗಿ ಹಳೆಯ ಧರ್ಮಗಳು ಎಲ್ಲ ಬಹುತೇಕ ಧರ್ಮಗಳು ನಶಿಸಿ ಹೋಗಿದೆ, ಇಲ್ಲ ಅಂತ ಏನಿಲ್ಲ. ಆದರೆ ಇರುವಂತಹ ಧರ್ಮಗಳಲ್ಲಿ ನಮ್ಮ ಧರ್ಮವು ಒಂದು ಅಷ್ಟು ಬಲಿಷ್ಠವಾದದ್ದು. ಇಡೀ ದೇಶದಲ್ಲಿ ಆ ಧರ್ಮ ಬೇರೆ ಬೇರೆ ಕವಲುಗಳಾಗಿ ಹೊಡೆದಿದೆ. ಜೈನಿಸಮ್ ಇದೆ, ಬುದ್ಧಿಸಮ್ ಇದೆ, ಬೇರೆ ಬೇರೆ ಇದೆ, ಇಲ್ಲಂತಿಲ್ಲ. ಆದ್ರೆ ಆಚರಣೆಗಳಲ್ಲಿ ಬೇರೆ ಇರ್ಬೋದು. ಆದ್ರೆ ಗಣಪತಿಯ ವಿಚಾರದಲ್ಲಿ ಎಲ್ಲರೂ ಒಂದೇ. ಆದ್ದರಿಂದಾಗಿ ಪ್ರಥಮ ಪೂಜಿತ ಗಣೇಶ. ಧನ್ಯವಾದಗಳು ಸರ್, ಇವತ್ತಿನ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಅದ್ಭುತವಾಗಿ ನಮಗೆ ಮಾಹಿತಿನ ಹೇಳಿಕೊಟ್ಟಿದ್ದಕ್ಕೆ. ಸೊ ನೋಡಿದ್ರಲ್ವ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ನಮ್ಮ ಸುದ್ದಿಗೊಂದು ವಿಚಾರ. ಇನ್ನಷ್ಟು ಸುದ್ದಿನ ನಾವು ಅಲ್ಲಿವರೆಗೂ ನೋಡ್ತಾ ಇರಿ V4 ನ್ಯೂಸ್.
Park with ease at Ajanta Business Center with security access and convenience at your fingertips. Step into a welcoming lobby where a warm smile greets you and your clients. With top-tier amenities, Ajanta set the stage for our success, leading us to Ashoka Business Center as a next upgrade. Invest in workspaces managed by Vertex. Invest Smart. Invest in Mangaluru. The Father Mullah Charitable Institutions, the most modern linear accelerator, only one of its kind in this region for specific burning of cancer cells. We have all precision equipments and instruments for both invasive and non-invasive surgical procedures and diagnosis, ultrasonic color Doppler, CT scan and MRI machines. The operation theaters are equipped with contemporary equipments, high-tech intensive care units, neo and postnatal units, burns unit, cath lab and cardiothoracic units are fully equipped. Our NICU is the largest in the city. The blood bank and cell separator and casualty are 24-hour services. The Father Mullah Charitable Institutions. Devdas Ganpati Pai Enterprises. All kinds of quality and attractive material available at one place. Biggest showroom in Mangalore city. Admired by public at large. The showroom of your choice. B. Devdas Ganpati Pai Enterprises near New Chitra Talkies, Mangalore. AJ Hospital and Research Center is a leading advanced tertiary healthcare center of India, serving the coastal citizens and spreading good health across the sea line. AJ Hospital and Research Center is a specialized Medicare center providing service to more than 30 major medical disciplines, embracing new technologies to offer high-level healthcare that matches the best in the country. Our technical and medical expertise include foremost services in cadaveric organ retrieval, drug-eluting stent placement, pediatric lab nephrectomy, ambulance services, dermatology, ENT, nephrology and many more. AJ Hospital and Research Center, Kuntikana, Mangaluru. Call 222553. Ideal ice cream, milky way to your heart. Embellished with a variety of fruits and flavored with rich crunch and chips. They treat your taste buds. Ideal ice cream. Vasudeva Stores. Store for your inner needs. Visit us to find trendy innerwear from major brands. Visit Vasudeva Stores, ground floor, Ideal Towers near Sharavu Ganapati Temple, Mangaluru.
ನನ್ನ ಬಾಲ್ಯ ಅಮೂಲ್ಯ ನೆನಪುಗಳಿಂದ ತುಂಬಿತ್ತು. ಸಮಯದ ಸವಾಲನ್ನು ಎದುರಿಸಿ ನಿಂತ ಪರಂಪರೆ. ಆಹಾ, ಶೈನಿಂಗ್, ಆದ್ರೆ ಏನೋ ಮಿಸ್ಸಿಂಗ್. ಶತಮಾನದ ವಾರಸುದಾರಿಕೆಯ ಹೊಸ ಮುಖ ಭೀಮಾ. ಬದಲಾವಣೆ ಹೊಳೆಯುತ್ತಿದೆ.